ಸಾಮರಸ್ಯದ ನಡಿಗೆ ಎತ್ತ ಕಡೆಗೆ ಇವತ್ತಿನ ಪ್ರೈಮ್ ಟೈಮ್ ಡಿಬೇಟಿಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ನಿಮ್ಮ ಕಾರ್ತಿಕ್ ಕುಂದಾರ್. ಇವತ್ತಿನ ವಿಷಯ ಒಂದು ಕಡೆಯಲ್ಲಿ ಕರಾವಳಿ, ಕಾರವಾರ, ಕುಮಟಾ, ಹೊನ್ನಾವರ ತಗತಗನೆ ಉರಿತಾ ಇದೆ. ಮತ್ತೊಂದು ಕಡೆಯಲ್ಲಿ ಇದೇ ಕರಾವಳಿ ಭಾಗದ ಇನ್ನೊಂದು ಅವಿಭಾಜ್ಯ ಅಂಗ ದಕ್ಷಿಣ ಕನ್ನಡದಲ್ಲಿ ಸಾಮರಸ್ಯ ಸಭೆಯನ್ನ, ಸಾಮರಸ್ಯ ನಡಿಗೆಯನ್ನ ರಮನಾಥ್ ರೈ ಅವರು ಮಾಡಿದ್ರು. ಈ ಎರಡು ವಿಚಾರಗಳ ಕುರಿತಾಗಿ ಚರ್ಚೆಯನ್ನು ಮಾಡ್ತೇವೆ. ಆದ್ರೆ ಈ ಒಂದು ಸಾಮರಸ್ಯ ಸಭೆಯನ್ನ ಇವತ್ತು ಸಾಮರಸ್ಯವನ್ನ ಸಾಧಿಸಬೇಕು ಅಥವಾ ಸಾಮರಸ್ಯವನ್ನ ಬೆಳೆಸಬೇಕು ಅನ್ನುವಂತ ಉದ್ದೇಶದಲ್ಲಿ ರಮನಾಥ್ ರೈ ಅವರು ಮಾಡಿದ್ರೆ ಅದಕ್ಕೆ ವಿರೋಧಗಳು ಯಾಕೆ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಅದರ ಜೊತೆಯಲ್ಲೇ ಸಾಮರಸ್ಯ ಸಭೆಯನ್ನ ಅತ್ತ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಹರಿಕೃಷ್ಣ ಬಂಟ್ವಾಳ ಅವರು ಇನ್ನೊಂದು ಸ್ಫೋಟಕ ಮಾಹಿತಿಯನ್ನು ಲಭ್ಯವನ್ನ ಮಾಡಿರುವಂತದ್ದು. ರಮನಾಥ್ ರೈ ಅವರೇ ಸ್ವತಃ ಅವರಾಗೆ ಸಿಎಂ ಸಿದ್ದರಾಮಯ್ಯರವರಿಗೆ ಪತ್ರವನ್ನ ಬರೆದಿದ್ರು. ಕಲ್ಲಡ್ಕ ಶಾಲೆಗೆ ಅನುದಾನವನ್ನ ಕಡಿತಗೊಳಿಸಬೇಕು ಅಂತ ಹೇಳಿ ಅವರ ಪತ್ರವನ್ನ ಬರೆದಿದ್ರು ಅನ್ನುವಂತ ವಿಚಾರವನ್ನ ಹರಿಕೃಷ್ಣ ಬಂಟ್ವಾಳ ಅವರು ಹೇಳಿರುವಂತದ್ದು. ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯನ್ನು ಮಾಡ್ತೇವೆ. ನಿಮ್ಮ ಕರೆಗಳನ್ನ ಕೂಡ ಸದ್ಯದಲ್ಲಿ ಸ್ವೀಕರಿಸಲಿಕ್ಕೆ ಆರಂಭಿಸ್ತೇವೆ. ನಮ್ಮೊಟ್ಟಿಗೆ ಪ್ರಥಮದಲ್ಲಿ ಈ ಭಾಗದ ಬಿಜೆಪಿಯ ಮುಖಂಡರಾಗಿರ್ತಕ್ಕಂತಹ ಇದುವರೆಗೆ ಅನೇಕ ವಿಚಾರಗಳಲ್ಲಿ ಕರಾವಳಿಯನ್ನ ತೀಕ್ಷ್ಣವಾಗಿ ಗಮನಿಸಿರ್ತಕ್ಕಂತಹ ಜನಾರ್ದನ್ ಭಂಡಾರ್ಕರ್ ಅವರು ನಮ್ಮೊಟ್ಟಿಗಿದ್ದಾರೆ. ಜನಾರ್ದನ್ ಭಂಡಾರ್ಕರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಯಲ್ಲೇ ಬಿಜೆಪಿಯ ಮುಖಂಡರು, ರಾಜ್ಯ ಮಟ್ಟದಲ್ಲಿ ಕೂಡ ಗುರುತಿಸಿಕೊಂಡಿರುವವರು, ಈ ಹಿಂದೆ ಏನು ಯಾವ ಯಾವ ಸಮಸ್ಯೆಗಳು ಈ ಭಾಗದಲ್ಲಿ ಆಗ್ತಾ ಇವೆ ಈ ಕುರಿತಾಗಿ ಗಮನವನ್ನು ಹರಿಸ್ತಾ ಇರುವಂತದ್ದು, ಬಹುಶಃ ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದ ರಾಜಕಾರಣಿಗಳಿಗೆ ಇಲ್ಲಿ ಧ್ವನಿಯಾಗಿ ಸೇರಿಸಿಕೊಂಡಿರುವಂತವರು ಗೀತಾಂಜಲಿ ಸುವರ್ಣರವರು ಕೂಡ ನಮ್ಮೊಟ್ಟಿಗಿದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೀತಾಂಜಲಿ ಸುವರ್ಣರವರಲ್ಲಿ ಆರಂಭದಲ್ಲಿಯೇ ಸಾಮರಸ್ಯ ಸಭೆಯನ್ನ ರಮನಾಥ್ ರೈ ಅವರು ಮಾಡಿದರೆ ತಮ್ಮ ವಿರೋಧ ಯಾಕೆ ಅನ್ನೋದು ಬೇಕಾಗಿದೆ. ಯಾಕೆ ಎಲ್ಲೋ ಒಂದು ಕಡೆ ಓಟ್ಗಳನ್ನ ಅವರಿಗೆ ಹೋಗ್ತದೆ ಅನ್ನುವಂತ ಭಯ ಉಂಟಾಗಿದೆ ಬಿಜೆಪಿಗೆ, ಹೇಗೆ? ಸಾಮರಸ್ಯ ಸಭೆ ಇದರ ಅರ್ಥ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ಇವರು 1998ರಿಂದ ಮಂತ್ರಿ ಆದ ನಂತರ ಯಾವ ಸಾಮರಸ್ಯ ಉಳಿದಿದೆ ಮಂಗಳೂರಲ್ಲಿ ಅಂತ ಇವ್ರು ನೋಡ್ಕೋಬೇಕು, ಪರಿಶೀಲನೆ ಮಾಡಬೇಕು. ಈ ಸಾಮರಸ್ಯ ಸಭೆಗೆ ಯಾರೆಲ್ಲ ಸೇರಿದ್ದಾರೆ ತಾವು ನೋಡಿರ್ಬೋದು. ನಿನ್ನೆ ಕೆಲವು ಅವರ ಪುಡಾರಿಗಳನ್ನು ಪುಂಡ್ರನ್ನು ಹಿಡ್ಕೊಂಡು ಸಾಮರಸ್ಯ ಸಭೆಯನ್ನು ಮಾಡಿದ್ದಾರೆ. ಇದು ಸಾಮರಸ್ಯ ಸಭೆ ಆಗ್ತದಾ? ಯಾವ್ದಾದ್ರೂ ಒಂದು ಹೇಳಿ ಗೀತಾಂಜಲಿ ಸುವರ್ಣರವರೇ, ಅಲ್ಲಿ ಇರುವಂತವರು ಪುಡಾರಿಗಳು, ಪುಂಡ್ರು ಅಂತ ಹೇಳಿ ನೀವು ಹೇಗೆ ಪರಿಗಣಿಸ್ತೀರಿ? ಅದರ ನಂತರ ನಾನೊಂದು ಹೇಳ್ತೇನೆ. ಯಾವುದೇ ಒಂದು ಮಠದ ಸ್ವಾಮಿಗಳಾಗ್ಲಿ, ಒಂದು ದೇವಸ್ಥಾನದ ಗುರಿಕಾರರಾಗ್ಲಿ, ಯಾರನ್ನೂ ಹಿಡ್ಕೊಳ್ಳದೆ ಕೇವಲ ಕೆಲವು ರಾಜಕೀಯ ನಾಯಕರುಗಳು ಹಾಗೂ ಅವರ ಜೊತೆ ಇರುವಂತಹವರು ಹಿಂದೂ ವಿರೋಧಿಗಳು ಅಂತ ನಾನು ಹೇಳ್ತೇನೆ. ಇಂಥವ್ರನ್ನ ಹಿಡ್ಕೊಂಡು ಇವರು ಸಾಮರಸ್ಯದ ಸಭೆ ಮಾಡಿದ್ದಾರೆ. ಸೊ ಅಂತವ್ರನ್ನ ಇಟ್ಕೊಂಡು ಒಂದು ಕಡೆಯಲ್ಲಿ ಸಿಪಿಐಎಂ ಅವ್ರನ್ನೆಲ್ಲ ಕರೆಸಿದ್ರು ಅಂತವು ಕೂಡ ಬಿಜೆಪಿ ಹೇಳ್ತಾ ಇದೆ. ನಾನು ಜನಾರ್ದನ್ ಭಂಡಾರ್ಕರ್ ಅವರ ಏನಾಗ್ತಾ ಇದೆ ಕರಾವಳಿ ಭಾಗದಲ್ಲಿ? ಒಂದು ಕಡೆಯಲ್ಲಿ ದಗದಗನೆ ಉರಿತಾ ಇದೆ, ಇನ್ನೊಂದು ಕಡೆಯಲ್ಲಿ ಸಾಮರಸ್ಯದ ಸಭೆ ಅಂತ ಹೇಳ್ತಾರೆ. ಸಾಮರಸ್ಯ ಸಭೆಯಲ್ಲಿ ಬಂದಿರುವಂತ ಪ್ರಕಾಶ್ ರೈ ಅವರು ಬೇರೆ ವ್ಯತಿರಿಕ್ತವಾಗಿರ್ತಕ್ಕಂಥ ಹೇಳಿಕೆಗಳನ್ನು ನೀಡ್ತಾರೆ. ಕೆಲವು ಪಕ್ಷದ ಬಿಜೆಪಿಯನ್ನ ವ್ಯತಿರಿಕ್ತವಾಗಿ, ಬಹುಶಃ ಬಹಿರಂಗವಾಗಿ ಅಲ್ಲದೆ ಇದ್ರು ಕೂಡ ಇಂಡೈರೆಕ್ಟ್ಲಿ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿ ಪ್ರಕಾಶ್ ರೈ ಅವರು ಮಾತಾಡಿದ್ರು ಅನ್ನುವಂತಹ ಮಾತುಗಳು ಬಿಜೆಪಿ ವಲಯದಲ್ಲಿ ವ್ಯಕ್ತವಾಗ್ತದೆ. ಏನಾಗ್ತಾ ಇದೆ ಜನಾರ್ದನ್ ಭಂಡಾರ್ಕರ್ ಅವರೇ? ಇವತ್ತು ಕೆಲವು ತಿಂಗಳುಗಳಿಂದ, ಸುಮಾರು 1-2 ವರ್ಷಗಳಿಂದ ಆಗ್ಬೋದು, ಕರಾವಳಿಯಲ್ಲಿ ಏನು ಬೆಂಕಿಯನ್ನು ಹಾಕುವ ಪ್ರಯತ್ನಗಳನ್ನು ಬಿಜೆಪಿ ಮತ್ತು ಸಂಘ ಪರಿವಾರ ಮಾಡ್ತಾ ಇದೆ. ಸೊ ಕಾಂಗ್ರೆಸ್ ಮಾಡ್ತಾ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ? ಖಂಡಿತ ಇಲ್ಲ, ಸಂಘ ಪರಿವಾರ ಮಾಡ್ತಾ ಇದೆ. ಇವತ್ತು ಕೆಲವು ಕೊಲೆಗಳಿರ್ಬೋದು, ಮಂಗಳೂರಲ್ಲಿ ಆಗದಿರ್ಬೋದು, ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ಬೋದು. ಇದಕ್ಕೋಸ್ಕರ ಇವತ್ತು ಅಲ್ಲಿ ಅನಿವಾರ್ಯತೆ ಇದೆ. ಅದನ್ನು ಮನಗಂಡ ಸಚಿವರು ರಮನಾಥ್ ರೈಗಳು ಎಲ್ಲ ಪಕ್ಷದವರನ್ನು ಕರೆದ್ರು. JDSನವರು ಕೂಡ ಪ್ರಥಮವಾಗಿ ಬಂದರು, ಮತ್ತೆ ಬರೋದಿಲ್ಲ ಹೇಳಿದ್ರು. CPMನವರು ಬಂದರು, ಬಿಜೆಪಿ ಅವರನ್ನ ಕರೀಲಿಲ್ಲ. ಹಾಗಾದ್ರೆ ಅಲ್ಲ, ಇವತ್ತು ಅಲ್ಲಿ ಸಾಮರಸ್ಯ, ನಾನು ಸುರಿಗೆ ಹೇಳಿದೆ, ಸಾಮರಸ್ಯ ಕದಡಿದವರು ಯಾರಂತ ನಿಮ್ಗೆ ಹೇಳಿದೆ. ಬಿಜೆಪಿ ಮತ್ತೆ ಸಂಘ ಪರಿವಾರ ಅಂತ ಕರೆಯುವ ಪ್ರಶ್ನೆ ಬರುವುದಿಲ್ಲ. ಸಾಮರಸ್ಯವನ್ನ ಅಲ್ಲಿ ಇವ್ರು ಹೇಳಿದ್ರು ಪುಂಡರು ಅಂತ ಹೇಳಿ. ಅಲ್ಲ ಅಲ್ಲ ಅಲ್ಲಿ ನೋಡುವಾಗ ಗೊತ್ತಾಗ್ತದೆ, ಯಾರು ಭಾಗವಹಿಸಿದ್ರು ಗೊತ್ತಾಗ್ತದೆ. ಎಲ್ಲರೂ ಕೂಡ ನಮ್ಮ ಎಲ್ಲ ಸಾಮರಸ್ಯಕ್ಕಾಗಿ ಯಾರು ಮನಸ್ಸು ಮಾಡಿದೆ ಅವರೆಲ್ಲರೂ ಅಲ್ಲಿ ಸೇರಿದ್ದಾರೆ. ಅವ್ರು ಯಾರು ಪುಂಡ್ರಲ್ಲ ಅಂತ ಹೇಳಿ ಇಷ್ಟಪಡೋದು. ಇವರಿಗೆ ಕಣ್ಣಿಗೆ ಅವರು ಹಳದಿ ಹಾಗೆ ಹೇಳ್ಬೋದು. ಖಂಡಿತ ಹಿಂದೆ ಸಾಮರಸ್ಯದ ವಿಚಾರದಲ್ಲಿ ಗಲಾಟೆ ಆಗಿರುವಂತ ಇನ್ನೊಂದು ವಿಚಾರ, ಕಲ್ಲಡ್ಕ ಶಾಲೆಯ ವಿಚಾರ, ಅದರಲ್ಲಿ ಆ ಕಾಪಿಯನ್ನ ಹರಿಕೃಷ್ಣ ಬಂಟ್ವಾಳ ಅವರು ನೀಡ್ತಾರೆ. ಏನು ಇದು ದತ್ತಿ ಇಲಾಖೆ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಂತಹದ್ದು, ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿ ಹಿಂದೆ ರಮನಾಥ್ ರೈ ಅವರು ಹೇಳಿಕೆಯನ್ನ ನೀಡಿದ್ರು. ಆದ್ರೆ ಹರಿಕೃಷ್ಣ ಬಂಟ್ವಾಳ ಅವರು ಹೇಳೋ ಪ್ರಕಾರ ಅವರು ಪತ್ರವನ್ನ ಬರೆದಿದ್ದಾರಂತೆ. ರಮನಾಥ್ ರೈ ಅವರೇ ಸ್ವತಃ ಪತ್ರವನ್ನ ಬರೆದಿದ್ದಾರೆ ಸಿಎಂ ಅವರಿಗೆ, ಇದನ್ನ ಕಡಿತಗೊಳಿಸಬೇಕು ಅಂತ ಹೇಳಿ. ಇದೇ ಹಾಗಾದ್ರೆ ಸಾಮರಸ್ಯ? ನೋಡಿ, ಇವತ್ತು ಶಾಲೆಗಳಿಗೆ, ದೇವಸ್ಥಾನಗಳು ಇವತ್ತು ಕಟೀಲಿನಿಂದ ಕೆಲವು ಶಾಲೆಗಳಿಗೆ ಹೋಗ್ತಿದೆ, ಅದು ಕೂಡ ನಿಂತಿದೆ. ಅಲ್ಲಿ ಮಾತ್ರ ಅಲ್ಲ,
ಕೆಲವು ಕಡೆ ಇದೆ. ಇವತ್ತು ಆಶ್ರಮ ಶಾಲೆಗಳಿಗೂ ಕೂಡ ಕೊಡಬಾರ್ದು ದೇವಸ್ಥಾನಗಳಿಂದ ಅಂತ ಕೂಡ ಅದು ಕೂಡ ಇವತ್ತು ಸಂಕಟದಲ್ಲಿವೆ. ಇವತ್ತು ಸರ್ಕಾರದ ಇದು ಇವತ್ತು ನಿನ್ನೆ ಮಾಡಿದ ಕಾನೂನಲ್ಲ, ಹಿಂದಿನ ಕಾನೂನೇ ಇದು ಪರಿಗಣನೆ ತೆಗೆದುಕೊಂಡದ್ದು ವಿನಃ ಯಡಿಯೂರಪ್ಪ ಇರುವಾಗ ಮಾಡಿದ ಕಾನೂನೇ ಇದು ಪರಿಗಣನೆ ಕೊಂಡದ್ದು. ನಾವೇನು ಹೊಸ ಕಾನೂನು ಮಾಡಿದಲ್ಲ ಇದನ್ನ. ಅವ್ರಿಗೆ ಗೊತ್ತಾಗಿರ್ಬೋದು ಅಲ್ಲಿ ಏನು ಹೋಗ್ತಾ ಇದೆ ಅಂತ. ಅದಕ್ಕೋಸ್ಕರ ನಿಮ್ಗೆ ಕಲ್ಲಡ್ಕ ಶಾಲೆ ಯಾರದ್ದು ಯಾರು ಮಾಡ್ತಾ ಅದೆಲ್ಲ ನಾನು ಹೇಳಿಕ್ಕೆ ಹೋಗುದಿಲ್ಲ. ಬಹುಶಃ ಆ ಪತ್ರದಲ್ಲಿ ಏನಿದೆ ಮತ್ತು ನಿಯಮಗಳೇನಿವೆ ಅದನ್ನು ಕೂಡ ನಾನು ತಮಗೆ ಹೇಳ್ತೇನೆ. ಸದ್ಯದಲ್ಲಿ ನಾನು ಗೀತಾಂಜಲಿ ಸುವರ್ಣರವರಲ್ಲಿ ಇನ್ನೊಂದು ಮಾತು ಕೂಡ ಕೇಳಿ ಬರ್ತದೆ. ಎಲ್ಲೋ ಒಂದು ಕಡೆ ಸಾಮರಸ್ಯ ಸಭೆಯನ್ನ ಬಿಜೆಪಿ ಅವರು ವಿರೋಧಿಸ್ತಾರೆ. ಯಾಕೆ ಅಂತ ಕೇಳಿದ್ರೆ ಕಿಚ್ಚಾಕುದೇ ಅವರ ಬುದ್ಧಿ, ಅತ್ತ ಹೊನ್ನಾವರ ಕುಮಟಾದಲ್ಲಿ ಬಿಜೆಪಿಯ ಹೋಗಿ ಅಷ್ಟು ದೊಡ್ಡರ ಮಟ್ಟಿಗೆ ಗಲಾಟೆಯನ್ನ ಸೃಷ್ಟಿಸಿದ್ದು ಅನ್ನುವಂತ ಮಾತುಗಳಿವೆ. ತಾವೇನ್ ಹೇಳ್ತೀರಿ? ಅದನ್ನ ನೀವು ಹೇಗೆ ಹೇಳ್ತೀರಿ? ಇವಾಗ ಪರೇಶ್ ಮೇಸ್ತ ಆ ಒಂದು ಹುಡುಗನನ್ನು ಕಗ್ಗೊಲೆ ಮಾಡಿದ್ರು. ಯಾರೇ ಒಂದು ಅಲ್ಲಿ ಕೊಲೆ ಆಗಲಿ, ಅಲ್ಲಿ ನಾವು ಪ್ರತಿಭಟನೆ ಮಾಡಿದ ಕೂಡಲೇ ಅದು ಬಿಜೆಪಿಯವರ ಕೈವಾಡ ಅಂತ. ಯಾಕೆ ಇವತ್ತು ಪುನಃ 1 ಲಕ್ಷ ಸರ್ಕಾರ ಅವನ ಅಪ್ಪನಿಗೆ ಕೊಡೋದಂತೆ? ಇದೆಲ್ಲ ಯಾವ ನ್ಯಾಯ? ಆ ಹುಡುಗ ಹೋದ, ಒಂದು ಅಪ್ಪನ ಮಗ ಹೋದ, ಅದನ್ನು ಅದು ಚಿಂತೆ ಇಲ್ಲ ಇವರಿಗೆ. ಅವರನ್ನು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡಬೇಕಂತ ಚಿಂತೆ ಇಲ್ಲ. ಇವನಿಗೆ ಹೋಗಿ 1 ಲಕ್ಷ ಕೊಟ್ಟು ಅವನು ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಚೇಂಜ್ ಮಾಡುವಂತಹ ಕೆಲಸವನ್ನು ಮಾಡಿದೆ. ಪ್ರಜ್ಞಾವಂತ ನಾಗರಿಕರು ಇಡೀ ಒಂದು ನಾವು ನೋಡುವಾಗಲೇ ಗೊತ್ತಾಗೋದಿಲ್ವಾ? ನಿನ್ನೆ ನೀವು ನೋಡಿರಬಹುದು, ನಿಮ್ಮ ಮಾಧ್ಯಮದಲ್ಲೂ ಬಂದಿದೆ, ಅನೇಕ ಮಾಧ್ಯಮದಲ್ಲಿ ಬಂದಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟು ಏನಾಗಿದೆ ಅಂತ ನಿಮಗೆಲ್ಲ ಗೊತ್ತುಂಟು. ಅದರ ನಂತರ ಇನ್ನೊಂದು ಹೇಳ್ತೇನೆ, ಇದನ್ನು ರಿಪೋರ್ಟನ್ನು ಚೇಂಜ್ ಮಾಡಿದ್ದಾರೆ. ನಾನು ಇನ್ನೊಂದು ಹೇಳ್ತೇನೆ, ಪ್ರಜ್ಞಾವಂತ ನಾಗರಿಕರು, ಕರ್ನಾಟಕ ರಾಜ್ಯದಲ್ಲಿರುವಂತಹ ಪ್ರಜ್ಞಾವಂತ ನಾಗರಿಕರು ಸರ್ಕಾರವನ್ನು ಚೇಂಜ್ ಮಾಡಲಿಕ್ಕೆ ತಯಾರಿಯಲ್ಲಿದ್ದಾರೆ. ಅವರು ಹೇಳಿದಂತ ಮಾತು ಅದೇ. ಹೆಣದ ಮುಂದೆ ಇದ್ದುಕೊಂಡು ಒಂದು ಪಕ್ಷ ರಾಜಕೀಯವನ್ನ ಮಾಡ್ತಾ ಇದೆ ಅಂತ ಹೇಳಿ ಪ್ರಕಾಶ್ ರೈ ಅವರು ಹೇಳ್ತಾರೆ. ಹೇಳ್ಬೇಡಿ, ಅವರು ಪ್ರಕಾಶ್ ರಾಜ್ ಅಂತ ಹೇಳಿ, ಅವ್ರ ರೈ ಅಂತ ಹೇಳಲಿಕ್ಕೆ ನಮ್ಗೆ ಆಗೋದಿಲ್ಲ. ಪ್ರಕಾಶ್ ರಾಜ್ ಅವರ ಹೆಸರು. ಅವರು ಮನುಷ್ಯರಾಗಿ ಬದುಕುವುದನ್ನು ಕಲಿಯಿರಿ ಅಂತ ಹೇಳಿದ್ದಾರೆ ನಿನ್ನೆ ವೇದಿಕೆಯಲ್ಲಿ. ಇವ್ರು ನಮ್ಗೆ ಕಲಿಸ್ಬೇಕಾ ಸ್ವಾಮಿ ಮನುಷ್ಯರಾಗಿ ಬದುಕಲಿಕ್ಕೆ? ಕರ್ನಾಟಕದಲ್ಲಿ ನನಗೆ ಉಸಿರು ಕಟ್ತಾ ಇದೆ ಅಂತ ಹೇಳಿದಾರೆ. ಏನವರು ಆಕ್ಸಿಜನ್ ಮಾಸ್ಕ್ ಇಟ್ಕೊಂಡು ಕರ್ನಾಟಕಕ್ಕೆ ಬಂದಿದ್ದಾರಾ? ಕೇರಳ ಬಹಳ ಒಳ್ಳೆಯ ಊರು, ಕರ್ನಾಟಕ ರಾಜ್ಯದಲ್ಲಿ ನನಗೆ ಉಸಿರು ಕಟ್ತಾ ಇದೆ ಅಂತ ಅವ್ರು ಹೇಳಿದ್ದಾರೆ. ಇನ್ನೊಂದು ಮಾತನ್ನು ಹೇಳ್ತೇನೆ, ಕರ್ನಾಟಕದಲ್ಲಿ ಉಸಿರು ಕಟ್ಟದಾದ್ರೆ ಕರ್ನಾಟಕದ ಇಡೀ ಜನತೆಯ ಮರ್ಯಾದೆಯನ್ನು ಅವರು ತೆಗೆದದ್ದು. ಸೊ ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಸೇಮ್ ಪ್ರಶ್ನೆಯನ್ನು ಕೇಳ್ತೇನೆ. ಇನ್ನೊಂದು ಮಾತುಗಳು ಕೂಡ ಬರ್ತಾ ಇದೆ, ಕೇರಳದಲ್ಲಿ ಮಾರಣ ಹೋಮ ಆಗ್ತಾ ಇದೆ, RSS ಕಾರ್ಯಕರ್ತರದ್ದು ಅಥವಾ ಬೇರೆ ಬೇರೆ ವಿಧದ ಕಾರ್ಯಕರ್ತರ ಮಾರಣ ಹೋಮ ಆಗ್ತಾ ಇದೆ ಅಂತ CPIM ಪಕ್ಷವನ್ನ ಕರೆಸಿಕೊಂಡು ಅಥವಾ ಕೇರಳವನ್ನ ಹೊಗಳಿದಂತ ಇದುವರೆಗೆ ಕರ್ನಾಟಕವನ್ನ ದೂಷಿಸಿದಂತಹ ಪ್ರಕಾಶ್ ರೈ ಅವರನ್ನ ಕರೆಸಿಕೊಂಡು ಈ ಒಂದು ಸಾಂತ್ವನದ ಮಾತುಗಳನ್ನ ಹೇಳಿಸುವಂತ ಅವಶ್ಯಕತೆ ಕಾಂಗ್ರೆಸ್ಗೆ ಇತ್ತ ಅನ್ನುವಂತ ಪ್ರಶ್ನೆ ಕೂಡ ಕೇಳಿ ಬರ್ತಾ ಇದೆ. ತಾವೇನ್ ಹೇಳ್ತೀರಿ? ಅದರ ಮೊದಲು ಇವರು ಹೇಳಿದ್ರು ಪೋಸ್ಟ್ ಮಾರ್ಟಮ್ ವರದಿ ಬಗ್ಗೆ ಹೇಳಿದ್ರು. ಅವರು ಕೇಳಿದ ಉತ್ತರಕ್ಕೆ ಕೊಡಿ. KMC ತಜ್ಞರಾದ ಡಾಕ್ಟರ್ ಶಂಕರ್ ಎಂ ಚಿಕ್ಕಣ್ಣರವರು ಕೂಡ ಈ ಬಗ್ಗೆ ಫೊರೆನ್ಸಿಕ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಅವರು ಆರೋಪಿಸಿದಂತೆ ಯಾವುದೇ ರೀತಿಯ ಆಯುಧಗಳಿಂದ ಪರೇಶ್ ಮೇಸ್ತಾ ಅವರ ಮೇಲೆ ಹಲ್ಲೆ ಗಳಾಗಲಿಲ್ಲ. ದೇಹದಲ್ಲಿ 2 ಕಡೆ ಒಳೆ ಗುದ್ದುಗಳಾಗಿವೆ. ಅದೇ ರೀತಿ ದೇಹದ ಮೇಲೆ ಯಾವುದೇ ಹಲ್ಲೆಗಳಾದ ಗುರುತುಗಳಿಲ್ಲ. ಮುಖ ಮತ್ತು ದೇಹದ ಬಣ್ಣ ಕಂದು ಬಣ್ಣಕ್ಕೆ ತಿರುಗಲು ಆಮ್ಲಜನಕದ ಕೊರತೆ ಇತ್ತು. ನೀರಿನಲ್ಲಿ ಗಂಟೆಗಳ ಕಾಲ ಮುಳುಗಿದಿರುವುದು ಕಾರಣ. ಈ ರೀತಿ ಅವರೆಲ್ಲ ಕೆಲವು ಇದನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಇವತ್ತು ಏನು ಒಂದು ಡೆಡ್ ಬಾಡಿ ಒಂದು ನೀರಿನಲ್ಲಿ ಸಿಕ್ಕಿತು ಅಂತ ಕೇಳ್ಕೊಳ್ಳೆ ಅದು ಕೊಲೆ ಅಂತ ತೀರ್ಮಾನ ಮಾಡಿದ್ದು ಯಾರು? ಕೊಲೆ ಅಂತ ಹೇಳಿದ್ರು ಯಾರು? ಕೊಲೆ ಮಾಡಿದಂತೆ ತೀರ್ಮಾನ ಮಾಡಿದ್ರು ಯಾರು? ಅದು ಮೊದಲು ಬೇಕು. ಇವತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದು ಕೂಡ ಅದು ನಂಬಲಿಕ್ಕೆ ಇವರು ರೆಡಿ ಇಲ್ಲ. ಇವ್ರು ಹೇಳಿದಾಗೆ ಪೋಸ್ಟ್ ಮಾರ್ಟಮ್ ಆಗ್ಬೇಕು, ರಿಪೋರ್ಟ್ ಆಗ್ಬೇಕು. ಬಹುಶಃ ಜನಾರ್ದನ್ ಭಂಡಾರ್ಕರ್ ಅವರು ಅದೇ ವಿಚಾರಕ್ಕೆ ಬರುವುದಾದ್ರೆ ಆ ಭಾಗದ ಜನತೆ ಹೇಳ್ತಾ ಇದ್ದಾರೆ, ಇಲ್ಲ ನಾವು ಕಂಡಿದ್ದೇವೆ, ಆತನ ಮೈ ಮೇಲೆ ಮಾರ್ಕ್ಗಳಿತ್ತು ಅಥವಾ ಆತನ ಹಸ್ತದ ಮೇಲಿದ್ದಂತಹ ಹಚ್ಚೆಗಳನ್ನ ಹರಿದು ಹಾಕಲಾಗಿತ್ತು, ಅದರ ಮೇಲೆ ಮಾರ್ಕಾಯುಧಗಳಿಂದ ಹಲ್ಲೆ ಮಾಡಲಾಗಿತ್ತು ಅಂತ ಹೇಳಿ ಆ ಭಾಗದ ಜನರು ಹೇಳ್ತಾ ಇರುವಂತ. ಇದು ನಾನು ಹೇಳುದಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದ್ದೆ. ನಾನು ಹೇಳುದ ಇದು? ಅದನ್ನ ನಾನು ಹೇಳಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಿರಲ್ವಾ, ನಾನು ಹೇಳುದ ಇದನ್ನ ತೀರ್ಮಾನ ಮಾಡಿದವರು ಯಾರು? ಕೊಲೆ ಅಂತ ತೀರ್ಮಾನ ಮಾಡದೆ ಯಾರು? ಇವತ್ತು ಇವರಲ್ಲಿ ಬರ್ತೇನೆ ನಾನು ಗೀತಾಂಜಲಿ ಸುವರ್ಣರವರಲ್ಲಿ ಹೇಳಿ. ಯಾವುದೇ ಒಂದು ಹಿಂದೂ ಯುವಕರು ಸತ್ರೆ ಅದು ಕೊಲೆ ಅಲ್ಲ, ಆತ್ಮಹತ್ಯೆ ಅಂತ ಹೇಳುವಂತಹ ಸರ್ಕಾರ ಇದು. ತಮಗೆ ಗೊತ್ತಿರಬಹುದು DK ರವಿಯ ಪ್ರಕರಣ, ಕಟ್ಟಪ್ಪನ್ ಪ್ರಕರಣ, ಎಲ್ಲ ಪ್ರಕರಣದಲ್ಲಿ ಒಬ್ಬನಿಗೆ ಹುಚ್ಚು, ಒಬ್ಬನಿಗೆ ತಲೆ ಸರಿಯಿಲ್ಲ ಇಂಥ ಒಂದು ಹೇಳಿಕೆಗಳನ್ನು ಕೊಟ್ಟು ಆ ಒಂದೆಲ್ಲ ರಿಪೋರ್ಟ್ಗಳನ್ನು ಮುಚ್ಚುವಂತಹ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಹಿಂದೂ ವಿರೋಧಿ ಸರ್ಕಾರವನ್ನು ನಾನು ಯಾವಾಗಲೂ ಇವರು ಮಾಡುವಂತಹ ಈ ಕೆಲಸವನ್ನು ನಾನು ಖಂಡಿಸ್ತೇನೆ. ಅದರ ನಂತರ ಸಾಮರಸ್ಯದ ನಡಿಗೆಯಲ್ಲಿ ಸ್ವಾಮಿ ವಿವೇಕಾನಂದರ ಫೋಟೋ,
ನಾರಾಯಣ್ ಗುರುಗಳ ಫೋಟೋ, ಅಬ್ದುಲ್ ಕಲಾಂ ರವರ ಫೋಟೋ ಇಟ್ಕೊಂಡು ಇವ್ರು ತಿರುಗ್ತಾ ಇದ್ರು. ಯಾಕೆ ಸ್ವಾಮಿ, ಟಿಪ್ಪು ಜಯಂತಿ ಅಂತ ಇಷ್ಟು ಕರ್ನಾಟಕದಲ್ಲಿ ಇಡೀ ಊರನ್ನು ಉರಿವಾಗೆ ಮಾಡಿದಂತ ಟಿಪ್ಪು ಫೋಟೋಸ್ ಇಟ್ಕೋಬಹುದಿತ್ತಲ್ವಾ? ಏನಾಗಾದ್ರೆ ಟಿಪ್ಪು ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ, ವಿವೇಕಾನಂದ ಹೇಳಿದ್ರೆ ಬಿಜೆಪಿಗೆ ಸೀಮಿತ ಆಗ್ಬಿಟ್ಟಿದ್ದಾರೆ ಅಂತ ನಾನು ಹೇಳೋದಿಲ್ಲ. ಆದ್ರೆ ಸಾಮರಸ್ಯದ ನಡಿಗೆಯಲ್ಲಿ ಎರಡು ಕಡೆನೂ ಇರ್ಬೇಕಿತ್ತು. ಇದ್ಯಾಕಿಲ್ಲ? ನಾನಂತೂ ಹೇಳ್ತೇನೆ ಯಾಕಿಲ್ಲ ಅಂತ ತಮ್ಗನ್ಸುತ್ತೆ? ಯಾಕೆ ಅವ್ರು ಇಡ್ಲಿಲ್ಲ ಅಂತ ಇರ್ಬೇಕಿತ್ತಲ್ವಾ? ಟಿಪ್ಪು ಜಯಂತಿಯನ್ನು ಅಷ್ಟು ಸಂಭ್ರಮದಲ್ಲಿ ಇಡೀ ಒಂದು ಊರಿಗೆ ಬೆಂಕಿ ಹಚ್ಚುವಂತಹ ಕೆಲಸವನ್ನು ಮಾಡಿ ಸಂಭ್ರಮದಲ್ಲಿ ಯಡಿಯೂರಪ್ಪ ಇರುವಾಗ ಕೂಡ ಅವರ ಫಂಕ್ಷನ್ ಗೆ ಹೋಗಿ ಟಿಪ್ಪುನ ಖಡ್ಗವನ್ನ ಟಿಪ್ಪುನ ಟೊಪ್ಪಿಗೆ ಇಟ್ಟಿದ್ದಾರೆ ಯಡಿಯೂರಪ್ಪ ಕೂಡ. ಇವತ್ತು ಬಿಜೆಪಿ ಅಧ್ಯಕ್ಷ ಆಗಿರ್ಬೋದು ಅಂತ ನೀವು ಹೇಳ್ತಿರಲ್ವಾ? ಟಿಪ್ಪುದು ಫೋಟೋ ಇಡ್ಬೇಕಂತ. ಟಿಪ್ಪುವನ್ನ ಖಡ್ಗವನ್ನು ಹಿಡಿದು ಇದೇ ಬಿಜೆಪಿ ಅವರಲ್ವಾ? ಹತ್ತಿರದಲ್ಲಿ ಶೋಭಾ ಕೆರಲ್ಲಜರ್ ಇದ್ರಲ್ವಾ? ಊರಿಗೆ ಬೆಂಕಿ ಹಚ್ಚುವಂತಹ ಕೆಲಸವನ್ನು ಆ ದಿನ ಮಾಡಲಿಲ್ಲ. ನಮ್ಗೊಂದು ಒಳ್ಳೇದಾಗಿದೆ, ನಮ್ಗೆ ಅವರು ಮಿನಿಸ್ಟರ್ ಆಗಿ ಇಲ್ಲ, ಅದೊಂದು ಬಹಳ ಒಳ್ಳೆಯ ಒಂದು ಕೆಲಸವನ್ನು ಒಂದು ಸರ್ಕಾರ ಮಾಡಿದೆ. ಆದ್ರೆ ರಮಾನಾಥ್ ರೈ ಅವರು ಇವತ್ತು ಏನ್ ಮಾಡಿದ್ದಾರೆ? 1998ರಿಂದ ಊರಿಗೆ ಬೆಂಕಿ ಹಚ್ತಾ ಇದ್ದಾರೆ. 178 ದಿನಗಳ ಕರ್ಫ್ಯೂ ಮಂಗಳೂರಲ್ಲಿತ್ತು. ಇವಾಗ ಯಾರಾದ್ರೂ ಪ್ರಶ್ನೆ ಮಾಡಿದ್ರ ಅದನ್ನು? ಟಿಪ್ಪು ಇವಾಗ ನಾನು ಇನ್ನೊಂದು ಮಾತನ್ನು ಹೇಳ್ತೇನೆ, ಸಿದ್ದರಾಮಯ್ಯ ಈಗ ನಮ್ಗೆ ಟಿಪ್ಪು ಆಗಿ ಹುಟ್ಟಿದಾನೆ ಅಂತ ಹೇಳ್ಬೋದು. ಸೊ ಅಲ್ಲ, ಅದೇ ಕಾರಣಕ್ಕಾಗಿ ಅವರು ಸಾಮರಸ್ಯ ನಡಿಗೆನ ಮಾಡ್ತಾ ಇರ್ಬೋದೇನೋ. 177 ದಿನಗಳ ಕಾಲ, 74 ದಿನಗಳ ಕಾಲ ಕರ್ಫ್ಯೂ ಇತ್ತು. ಇನ್ನು ಮುಂದೆ ಆ ರೀತಿ ಆಗೋದು ಬೇಡ ಅನ್ನೋ ಕಾರಣಕ್ಕಾಗಿ ಅವರು ಮಾಡ್ತಾ ಇದ್ದಾರೆ. ಆ ದಿನದಲ್ಲಿ ಹೊತ್ತಿ ಉರಿಯುವಾಗ ಇವರು ಏನ್ ಮಾಡಿದ್ದಾರೆ? ಅಪರಾಧಿಗಳನ್ನು ತಮ್ಮ ಐಬಿಯಲ್ಲಿ ಕುತ್ಕೊಳಿಸಿಕೊಂಡು, ಪೊಲೀಸ್ SP ಅವರನ್ನು ಹತ್ರದಲ್ಲಿ ಕುತ್ಕೊಳಿಸಿಕೊಂಡು, ಯಾರು ಇವರಿಗೆ ಸಪೋರ್ಟ್ ಮಾಡ್ತಾರೆ ಅವರನ್ನೆಲ್ಲ ಒಳಗೆ ಹಾಕಿ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ರ ವಿರುದ್ಧವಾಗಿ ಅವರು ಆ ದಿನ ಮಾತಾಡಿದ್ರು ಅಥವಾ ಶಾಲೆ ವಿಚಾರ ಬರ್ತದೆ. ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಸರ್, ನಾನು ತಮ್ಮಲ್ಲಿ ಕೂಡ ಬರ್ತೇನೆ. ಒಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ ಪೀರ್ ಮೊಹಮ್ಮದ್ ರವರ ಹೇಳಿ. ಇದು ಗೀತಾಂಜಲಿ ಸುವರ್ಣರವ್ರು ಹೇಳಿದ್ರು ಈಗ ಸಾಮರಸ್ಯದಲ್ಲಿ ಟಿಪ್ಪುವಿನ ಫೋಟೋ ಯಾಕೆ ಇಲ್ಲ ಅಂತ. ಟಿಪ್ಪುವಿನ ಫೋಟೋ ಇದ್ರೆ ಅಲ್ಲಿ ಇವರಿಗೆ ಗಲಾಟೆ ಮಾಡಲು ಒಂದು ಸಂದರ್ಭ ಸಿಗ್ಲಿಲ್ಲ ಎಂಬ ಬೇಜಾರು. ಅವ್ರು ಹೇಳಿದ್ರು ಎಷ್ಟೋ ವರ್ಷದಿಂದ ಬೆಂಕಿ ಇದ್ದಾರೆ ಅಂತ ಹೇಳಿ. ಅದರ ನಡುವಿನಲ್ಲಿ ನಾಗರಾಜ ಶೆಟ್ಟಿ ಬಂದವರಿಗೆ ಅದಕ್ಕೆ ಪೆಟ್ರೋಲ್ ಹಾಕಿದ್ರ? ಅಲ್ಲೂ ನಿಮ್ಗೆ ಬಂಟ್ವಾಳದಲ್ಲಿ ಏನೆಲ್ಲ ಆಗಿದೆ ಅದೆಲ್ಲ ಕರೆಕ್ಟ್ ಗೊತ್ತು. ಮತ್ತೆ ಇವರು ಮುಸಲ್ಮಾನರು ಹಿಂದೂಗಳಂತ ಡಿವೈಡ್ ಮಾಡಿ ಇನ್ನು ಏನಾಗಿದೆ ಗೊತ್ತಾ? ಇದು ಸಾರಿನಲ್ಲಿ ಪ್ರಾಣಿಗಳು ಬದುಕುವಾಗಿ ಇಲ್ಲಿ ಮನುಷ್ಯರು ಬದುಕುವಾಗಿ ಮಾಡಿದ್ದಾರೆ ಉಡುಪಿ ಮಂಗಳೂರಿನಲ್ಲಿ. ಸೊ ಯಾರು ಮಾಡಿದ್ದು ಅಂತ ತಮ್ಗೆ ಅನಿಸ್ತಾ ಇದೆ ಪೀರ್ ಮೊಹಮ್ಮದ್ ರವರೇ? ಯಾರು ಮಾಡಿದ್ದು ಈ ರೀತಿಯ ವಾತಾವರಣವನ್ನು? ಈ ರಾಜಕೀಯದಲ್ಲಿ ಧರ್ಮವನ್ನು ತಂದವರು ರಾಜಕೀಯವನ್ನು ಸಂವಿಧಾನದ ರೀತಿಯಲ್ಲಿ ಮಾಡಿದ್ರೆ ಇದೆಲ್ಲ ಬರುದಿಲ್ಲ. ಅದು ಬಜರಂಗ ದಳ ಆಗ್ಲಿ, ಅದು ಕಾಂಗ್ರೆಸ್ ಆಗ್ಲಿ ಅಥವಾ ಯಾವುದೇ ಆಗ್ಲಿ. ಇದು ಏನಾಗಿದೆ ಗೊತ್ತಾ? ಒಬ್ಬ ಕಲ್ಲು ತಂದು ರಾಶಿ ಹಾಕುದು, ಮತ್ತೊಬ್ಬ ಬಿಸಾಡುದು. ನಮಗೆ ಕಾಣುವುದು ಬಿಸಾಡುವವ, ರಾಶಿ ಹಾಕುವ ಇನ್ನಿಂದ. ಗೊತ್ತಾಯ್ತಲ್ಲ? ಯಾರನ್ನ ನಂಬೇಕು ಯಾರನ್ನ ನಂಬಾರ್ದಂತ ಆಗುದಿಲ್ಲ. ಈಗ ಇವರಿಗೆ ಏನಾಗಿದೆ ಗೊತ್ತಾ? ಒಂದು ಹಿಂದೂ ಸತ್ತ ಅಂತ ಈಗ ಬಿಜೆಪಿ ಅವರು ಅಂತಿದ್ದಾರೆ. ಪಾಕಿಸ್ತಾನದಲ್ಲಿ ಏನಾದ್ರೂ ಚಂದ ಇದಾದ್ರೆ ನಮ್ಮ ಅಡ್ವಾಣಿಗಳು ಹೇಳ್ತಿದ್ರು ಇದು ಪಾಕಿಸ್ತಾನ ಕೈ ಬಹುಶಃ ಕಡಿತಗೊಳಿಸುವಂತ ಕಾಣಿಸ್ತದೆ. ಸೊ ಅವರು ಹೇಳುವಂತ ಮಾತುಗಳು ಗೀತಾಂಜಲಿ ಸುವರ್ಣರವರೇ. ಇವರು ಯಾಕೆ ಗಲಾಟೆಯನ್ನ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಗೀತಾಂಜಲಿ ಸುವರ್ಣರವರು ಅಂತ ಕೇಳಿದ್ರೆ, ಅಲ್ಲಿ ಟಿಪ್ಪು ಫೋಟೋವನ್ನ ಇಟ್ಟಿದ್ರೆ ಅಲ್ಲಿ ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡಬಹುದಾಗಿತ್ತು, ಆದ್ರೆ ಇಡ್ಲಿಲ್ಲ ಅನ್ನುವ ಕಾರಣಕ್ಕಾಗಿ ಬಿಜೆಪಿ ಪ್ರಶ್ನೆಗಳನ್ನು ಕೇಳ್ತಾ ಇವೆ ಅಂತ ಹೇಳಿ. ಖಂಡಿತವಾಗಿಯೂ ಇಲ್ಲ. ನಾನು ಕೇಳಿದ್ದು ಸಾಮರಸ್ಯ ಅಂತ ಹೇಳಿದ್ಮೇಲೆ ಇಷ್ಟೆಲ್ಲ ಫೋಟೋ ಇಡುವಾಗ ಟಿಪ್ಪು ಬಗ್ಗೆ ಇವ್ರಿಗೆ ಯಾಕೆ ಅಷ್ಟು ಪ್ರೀತಿ ಹುಟ್ಟಲಿಲ್ಲ? ಯಾಕೆ ಇಡ್ಲಿಲ್ಲ? ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಇಷ್ಟು ದಿನಗಳ ಕರ್ಫ್ಯೂ ಬಂದಿತ್ತು ಬಂಟ್ವಾಳದಲ್ಲಿ, ಅಥವಾ ಬೇರೆ ಬೇರೆ ಪ್ರಕರಣಗಳು, ಅಶ್ರಫ್ ಕೊಲೆ ಪ್ರಕರಣ ಆಗಿರಬಹುದು, ಶರತ್ ಮಡಿವಾಳರ ಪ್ರಕರಣ ಆಗಿರಬಹುದು, ಇಷ್ಟೆಲ್ಲ ಪ್ರಕರಣಗಳಾದ ಬಳಿಕ ಎಲ್ಲೋ ಒಂದು ಕಡೆ ನ್ಯಾಷನಲ್ ಲೆವೆಲ್ ಕಾಂಟ್ರವರ್ಸಿ ಕರಾವಳಿ ಭಾಗದಲ್ಲಿ ಆದ ಬಳಿಕ ಇದೀಗ ಸಾಮರಸ್ಯ ಸಭೆಯ ಅವಶ್ಯಕತೆ ಬೇಕಾಯ್ತಾ? ನೆನಪಾಯ್ತಾ ರಮನಾಥ್ ರೈ ಅವರಿಗೆ? ಎಲ್ಲೋ ಒಂದು ಕಡೆ ಕುಮಟಾದಲ್ಲಿ ಗಲಭೆ ಆದ ನಂತರವೇ ಅಥವಾ ಕುಮಟಾದಲ್ಲಿ ಆ ಒಂದು ಗಲಾಟೆ ಆದ ಬಳಿಕವೇ ರಮನಾಥ್ ರೈ ಅವರು ಡಿಸೈಡ್ ಮಾಡಿದ್ರ ಹೇಗೆ ಅನ್ನುವಂತ ಪ್ರಶ್ನೆ. ಅದರ ಮೊದಲೇ ಇದಾಗಿದ್ದು, ಕಳೆದ ತಿಂಗಳೇ ಇದು ಮಾಡ್ಬೇಕಂತ ಇದಾಯಿತು. ಡೇಟ್ ಮತ್ತೆ ಪುನಃ ಮುಂದೆ ಹೋಗಿ ಅದು ಡಿಸೆಂಬರ್ 12ಕ್ಕೆ ಆಯಿತು. ಇವತ್ತು ಚರ್ಚ್ ಮೇಲೆ ಗಲಾಟೆ ಇರ್ಬೋದು, ಚರ್ಚ್ ಮೇಲೆ ದಾಳಿ ಮಾಡಿದ ಪ್ರಕರಣಗಳು ಇರ್ಬೋದು ಈ ಹಿಂದೆ ಸಂಘ ಪರಿವಾರದವರು. ಅದೇ ರೀತಿ ಕಾರವಾರ ಇರ್ಬೋದು, ಹೊನ್ನಾವರ ಇರ್ಬೋದು, ಶಿರ್ಸಿಯಲ್ಲಿ ಇರ್ಬೋದು. ಇವತ್ತು ಏನು
ಬಿಜೆಪಿ ಮತ್ತೆ ಸಂಘ ಪರಿವಾರ ದಾಂಧಲೆ ಮಾಡ್ತಾ ಇದ್ದೇನೆ ಅನಿರೀಕ್ಷಿತವಲ್ಲ. ಅಲ್ಲ ಕಳೆದ 2 ವರ್ಷಗಳಿಂದ ಪ್ರಶ್ನೆ ನಾನು ಮತ್ತೊಮ್ಮೆ ಕ್ಲಾರಿಫೈ ಮಾಡ್ತೇನೆ. ರಮನಾಥ್ ರೈ ಅವರು ಈ ಒಂದು ಸಭೆಯನ್ನ ನಡೆಸಲಿಕ್ಕೆ ಅರ್ಹರೋ ಅನ್ನುವಂತ ಪ್ರಶ್ನೆಯನ್ನ ಬಿಜೆಪಿ ಅವ್ರು ಕೇಳ್ತಾ ಇದ್ದಾರೆ. ಅಲ್ಲ, ಅವ್ರು ಕೇಳ್ಬೋದಪ್ಪ, ಅದಕ್ಕೆ ನಾನೇನು ಉತ್ತರ ಕೊಡ್ಬೇಕಂತಿಲ್ಲ. ಅವ್ರು ಅರ್ಹರೇ. ಏಕೆ ಸೌಹಾರ್ದತೆಯನ್ನು ಇದು ಮಾಡೋಕೆ ಇಲ್ವಾ? ಅವ್ರು ಕಳೆದ ಹಲವು ವರ್ಷಗಳಿಂದ ಅಲ್ಲಿ 6-7 ಸಲ ಸತತವಾಗಿ ಬಂಟ್ವಾಳದಲ್ಲಿ ಅವರು MLA ಆಗಿ, ತದನಂತರ ಇವತ್ತು 2 ಬಾರಿ ಸಚಿವರಾಗಿ ಅವರು ಆಡಳಿತ ಮಾಡಿದ್ದಾರೆ, ಅಭಿವೃದ್ಧಿಗೆ ಸಹಕರಿಸಿದ್ದಾರೆ ಜಿಲ್ಲೆಯ. ಶಾಲೆ ಕುರಿತಾಗಿ ಯಾಕೆ ಅವರಿಗೆ ವೈಮನಸ್ತಾಪ? ನಾನು ವೈಮನಸ್ಸಲ್ಲ, ಸರ್ಕಾರದ ನಿಯಮಗಳ ಪ್ರಕಾರ ಮಾಡಿದ್ದಾರೆ. ಹಿಂದಿನದ್ದೇ ಯಡಿಯೂರಪ್ಪ ಸರ್ಕಾರದ ಇವಾಗ ಇದ್ದದ್ದೇ, ಈಗದೇನು ಹೊಸಲ್ಲ. ಇದ್ದದ್ದೇ, ಈಗದೇನಲ್ಲ, 2013 ಇದ್ದದ್ದೇ. ಪುಟ್ಟ ವಿರಾಮದ ಬಳಿಕ ಸಾರ್ವಜನಿಕರ ಎಲ್ಲರ ಕರೆಗಳನ್ನು ಕೂಡ ನಾವು ಸ್ವೀಕರಿಸ್ತೇವೆ. ಸಾಮರಸ್ಯ ನಡಿಗೆ ಎತ್ತ ಕಡೆಗೆ ವಿರಾಮದ ಬಳಿಕ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಮುಂದೆ ನಿಮ್ಮೆಲ್ಲರ ಕರೆಗಳನ್ನ ಕೂಡ ಸ್ವೀಕರಿಸ್ತೇವೆ. ನಮ್ಮೊಟ್ಟಿಗೆ ಜನಾರ್ದನ್ ಭಂಡಾರ್ಕರ್ ಅವರು, ಗೀತಾಂಜಲಿ ಸುವರ್ಣರವರು, ತಮ್ಗಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಏನಾಗ್ತಾ ಇದೆ ಇಲ್ಲಿ, ಎಲ್ಲೋ ಒಂದು ಕಡೆ ಇದುವರೆಗೆ ಸಾಮರಸ್ಯವನ್ನ ಕದಡಿದ್ರು ಅನ್ನುವಂತ ಹೆಸರು ಯಾರಿಗೆ ಇದೆಯೋ ಅವರೇ ಇವತ್ತು ಸಾಮರಸ್ಯ ಸಭೆಗಳ ನಡೆಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೂಡ ಪ್ರಕಾಶ್ ರೈ ಮಾತಾಡಿದಂತ ಮಾತುಗಳು ಇವತ್ತೆಲ್ಲೋ ಒಂದು ಕಡೆ ಬಿಜೆಪಿನ ಟಾರ್ಗೆಟ್ ಆಗಿ ಇಟ್ಟುಕೊಂಡೆ ಪ್ರಕಾಶ್ ರೈ ಅವರು ಅಷ್ಟೂ ಮಾತುಗಳನ್ನ ಆಡಿದ್ರು ಅನ್ನುವಂತಹ ಮಾಹಿತಿಗಳಿವೆ. ತಾವೇನು ಹೇಳ್ತೀರಿ? ಅಲ್ಲ, ಪ್ರಕಾಶ್ ರೈ ಮಾತಾಡಿರ್ಬೋದು. ಪ್ರಕಾಶ್ ರೈ ಮಾತಾಡಿದಾಗ ವಿಶೇಷ ಅರ್ಥ ಕಲ್ಪಿಸಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಯಾರಿಗೆ ತಾಗ್ತದೆ ಯಾರಿಗೆ ತಾಗ್ತದೆ, ಆಗ್ಲೇಬೇಕಲ್ವಾ? ತಪ್ಪೇನದ್ರಲ್ಲಿ? ಅವರು ಮಾತಾಡಿದ್ದು ಯಾರಿಗೆ ತಾಗಬೇಕು, ಯಾರು ಮಾಡಿದವರು ತಾಗ್ತದೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ ಒಂದದು. ಮತ್ತು ಇತ್ತೀಚೆಗೆ ಇಲ್ಲಿ ಗಲಭೆಗಳು ಮತ್ತು ದಾಂಧಲೆಗಳು ಹೆಚ್ಚಾಗಲಿಕ್ಕೆ ಕಾರಣ ಏನು ಹೇಳಿದರೆ, ಕಳೆದ 2 ವರ್ಷಗಳಿಂದ ಬೆಂಕಿ ಹಾಕಲಿಕ್ಕೆ ತುಂಬ ಪ್ರಯತ್ನ ಮಾಡಿದ್ರು, ವಿಫಲರಾದರು. ಆಗ ಅಮಿತ್ ಶಾ ಅವರು ಮೊನ್ನೆ ಚೀಮಾರಿ ಹಾಕಿದ್ರು ಇತ್ತೀಚೆಗೆ. ಅದು ಸಂಸದ ಯಾರು ಪ್ರತಾಪ್ ಸಿಂಹ ಕೂಡ ತನ್ನ ಇದರಲ್ಲಿ ವಾಟ್ಸಪ್ಪಲ್ಲಿ ಕಳಿಸಿದ್ದನ್ನು ನೀವು ಕೇಳಿರ್ಬೋದು, ನೋಡಿರ್ಬೋದು. ನೀವು ಚೀಮಾರಿ ಹಾಕಿದ್ದಾರೆ. ಅದ್ರ ನಂತರ ಈ ಪ್ರಕ್ರಿಯೆಗಳು ಜಾಸ್ತಿ ಆಯ್ತು. ಏನ್ ಹೇಳಿದ್ರೆ ಮಂಗಳೂರಿನಲ್ಲಿ ರಿಕ್ಷಾ ಚಾಲಕನ ಒಬ್ಬರನ್ನು ಮಂಗಳೂರಲ್ಲಿ ರಿಕ್ಷಾ ಚಾಲಕನ ಬಂದು ಹೋದ ಮೇಲೆ ಇಂತಹ ಎಲ್ಲ ಪ್ರಕರಣಗಳು ಹೆಚ್ಚಾಗಿದೆ ಅಂತ ತಾವು ಹೇಳ್ತಾರೆ. ಖಂಡಿತ ಮಂಗಳೂರಲ್ಲಿ ಬಿಜೆಪಿ ಅವರಾಗಾದ್ರೆ ಹುನ್ನಾರವನ್ನ ಮಾಡ್ಕೊಂಡು ಮಾಡ್ತಾ ಇದ್ದೀರಾ ತಮ್ಮ ಮಾತಿನ ಒಳಭಾವ ಅಂತ ಆಯ್ತು. ಖಂಡಿತ ತಮ್ಮೊಟ್ಟಿಗೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಒಂದು ಕರೆಯನ್ನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ಕಡಿತಗೊಳ್ತು ಅಂತ ಕಾಣಿಸ್ತದೆ. ಇವತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ರ ಕುರಿತಾಗಿ ಹಿಂದೆ ಏನು ಅನೇಕ ಚರ್ಚೆಗಳಾಗಿತ್ತು. ರಮನಾಥ್ ರೈ ಅವರು ಕೂಡ ಪತ್ರವನ್ನ ಬರೆದಿದ್ದಾರೆ ಅಂತ ಹೇಳಿ ಹರಿಕೃಷ್ಣ ಬಂಟ್ವಾಳ ಅವರು ಒಂದು ಪತ್ರವನ್ನು ಇವತ್ತು ಪ್ರೊಡ್ಯೂಸ್ ಮಾಡ್ತಾರೆ ಪ್ರೆಸ್ ಮೀಟ್ ನಲ್ಲಿ. ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನು ನಾನು ನಿಮ್ಮ ಎದುರಿಗೆ ತೋರಿಸ್ತೇನೆ. ಶ್ರೀರಾಮ ವಿದ್ಯಾಕೇಂದ್ರ ಕಲ್ಲಡ್ಕ ಮತ್ತು ಶ್ರೀದೇವಿ ವಿದ್ಯಾಕೇಂದ್ರ ಪಣಚೆ ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ 2 ಖಾಸಗಿ ಶಾಲೆಗಳಿಗೆ 2015-16ನೇ ಸಾಲಿನಲ್ಲಿ ಸುಮಾರು ₹37 ಲಕ್ಷ ಹಾಗೂ 2016-17ನೇ ಸಾಲಿನಲ್ಲಿ ₹56 ಲಕ್ಷಗಳ ಹಣಕಾಸು ನೆರವನ್ನ ಸರ್ಕಾರದ ಧಾರ್ಮಿಕ ಮತ್ತು ದತ್ತಿ ಇಲಾಖೆಗೆ ಸೇರಿದ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಲೂರು ಉಡುಪಿ ಜಿಲ್ಲೆ ಇವರ ಖಾತೆಯಿಂದ ನೀಡಲಾಗಿರುತ್ತದೆ. ರಾಜ್ಯಾದ್ಯಂತ ಅನೇಕ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇರುತ್ತಿದ್ದು ಮೇಲ್ಕಂಡ 2 ಸಂಸ್ಥೆಗಳಿಗೆ ಮಾತ್ರ ಹಣಕಾಸಿನ ನೆರವನ್ನು ಒದಗಿಸುವುದು ಸಾರ್ವಜನಿಕ ಹಿತದೃಷ್ಟಿಗೆ ವಿರುದ್ಧವಾಗಿರುತ್ತದೆ. ಆದುದರಿಂದ ಶ್ರೀರಾಮ ವಿದ್ಯಾಕೇಂದ್ರ ಕಲ್ಲಡ್ಕ ಮತ್ತು ಶ್ರೀದೇವಿ ವಿದ್ಯಾಕೇಂದ್ರ ಪುಣಚ ಈ ಖಾಸಗಿ ಸಂಸ್ಥೆಗಳಿಗೆ ಶ್ರೀ ಮೂಕಾಂಬಿಕಾ ದೇವಾಲಯದ ವತಿಯಿಂದ ದತ್ತು ತೆಗೆದುಕೊಂಡಂತ ಸರ್ಕಾರಿ ಆದೇಶ ಸಂಖ್ಯೆ ಇದೆ. ಅದಾದ್ರ ಮೇಲೆ ದಿನಾಂಕವೂ ಕೂಡ ಇದೆ. ಈ ಆದೇಶವನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣವೇ ಹಿಂಪಡೆಯಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿ ರಮನಾಥ್ ರೈ ಅಂತ ಹೇಳಿ ಅವರ ಸಿಗ್ನೇಚರ್ ಕೂಡ ಇದೆ. ಸೊ ಈ ಕುರಿತಾಗಿ ಹೆಚ್ಚಿನ ಚರ್ಚೆಯನ್ನು ಮಾಡ್ತೇವೆ ಸರ್. ನಾನು ತಮ್ಮೊಟ್ಟಿಗೆ ಈ ಪ್ರಶ್ನೆಗೆ ಉತ್ತರವನ್ನು ಪಡೆದುಕೊಳ್ತೇನೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ಅದು ಸರ್ಕಾರಿ ಆದೇಶ ಯಾವಾಗ ಆದದಂತ ಹೇಳಿದ್ರು? ಮೇ 5ಕ್ಕೆ ಆ ಲೆಟರ್ ಸರ್ಕಾರದ ಆದೇಶ ಹಿಂದೆ ಆಗಿದೆ 5/5/2017. ಹೌದು. ಅಲ್ಲಲ್ಲ, ಹಾಗೆಲ್ಲ ಆದೇಶ ಅಲ್ಲ. ಅದರ ಮೊದಲು ಈ ಒಂದು ದಿನಾಂಕ 20/6/2007 ಆದೇಶವನ್ನ ಹಿಂದಿದ ಆದೇಶ 2007 ಆದೇಶವನ್ನ ಹಿಂಪಡೆದುಕೊಳ್ಬೇಕು ಅಂತ ಹೇಳಿ ರಮನಾಥ್ ರೈ ಅವರು ಪತ್ರವನ್ನ ಬರೀತಾರೆ. ಹೌದಾ? ಈಗ ಆದೇಶ ಹಿಂದೆ ಆದಲ್ಲ, ಈಗ ಆದಲ್ಲ. ಅದರ ಪ್ರಕಾರ ಕೆಲವು ಇವತ್ತು ಕಟೀಲಿಯಲ್ಲಿ ಕೂಡ ಇವತ್ತು 4-5 ಶಾಲೆಗಳಿಗೆ ಅಲ್ಲಿ ಕೂಡ ಬಂದಾಗಿದೆ, ಕೆಲವು ಕಡೆ ಬಂದಾಗಿದೆ. ಇದು ಸರ್ಕಾರದ ನಿಯಮ ಈಗದಲ್ಲ, ಈಗದು ಈಗ ಹೊಸ ಮಾಡಿದಲ್ಲ. ಅದರ ಪ್ರಕಾರ ಮಾಡಿದ ನೋಡಿ, ಅದರ ಆ ಒಂದು ಆರ್ಡರ್ ಮೇಲೆ ಮಾಡಿ ಅಂತ ಮಾಡಿದ್ದಾರೆ. ಮತ್ತೆ ಆ ಆರ್ಡರ್ ಮೇಲೆ ಮಾಡಿ 2007 ನಿರ್ಧಾರ ಈಗಲ್ಲ. ಅದನ್ನ ಹೇಳಿದೆ ನಾನು. 2007ಕ್ಕೆ ಈ ಒಂದು ಅನುದಾನವನ್ನು ನೀಡ್ತಾ ಇದ್ರು. ಅಂದಿನಿಂದ ಇಂದಿನವರೆಗೆ ಅನುದಾನವನ್ನು ನೀಡ್ತಾ ಇದ್ರು.
ಇವಾಗ ಈ ಲೆಟರ್ ಹೋದದ್ದು 5/5/2017ಕ್ಕೆ. ಅದರ ನಂತರ ಮೇ 19ಕ್ಕೆ ಇದಕ್ಕೆ ಉತ್ತರವಾಗಿ ಎಲ್ಲ ಅನುದಾನವನ್ನು ಕೊಡುವುದನ್ನು ನಿಲ್ಲಿಸಿದ್ರು. 2007ರಿಂದ ಅನುದಾನವನ್ನು ನೀಡ್ಕೊಂಡು ಬಂದಿದ್ದಾರೆ. ಅಲ್ಲ ಅದರ ನಂತರ ಸರ್ಕಾರದ ಆದೇಶ ಪ್ರಕಾರ ಆದದ್ದು, ಸರ್ಕಾರ ಆದೇಶ ಪ್ರಕಾರ ಆಚೆ ಆಗ್ಬೇಕಂತ ಹೇಳಿದ್ದಾರೆ. ಸರ್ಕಾರದ ನಿಯಮ ಪ್ರಕಾರ ಅರ್ಥ ಉಂಟು. ಈಗ ಹೊಸ ನಿಯಮ ಅಲ್ಲ, ಹಿಂದಿನ ನಿಯಮವೇ ಇದು. 2007ರಲ್ಲಿ ಕೊಟ್ಟದ್ದು ನಿಯಮ ಈಗ ಆದದಲ್ಲ, ಹಿಂದಿನ ನಿಯಮವೇ ಈಗ ಜಾರಿ ಮಾಡಿದಲ್ಲ. ಅದು ಎಲ್ಲಾ ಕಡೆಯಲ್ಲಿ ಆಗಿದೆ, ಕಟೀಲಲ್ಲಿ ಆಗಿದೆ. 2013, 14, 15ರಲ್ಲಿ ಕೆಲವು ಕಡೆಯಲ್ಲಿ ನಿಂತಿದೆ. ಈಗ ಆದದಲ್ಲ. ಈ ಆದ್ರೂ ಈಗ ಹೋಗ್ತಾ ಹೇಳಿದ್ರು. ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಬರೀತಾರೆ, ರಾಜ್ಯದ ಅನೇಕ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇರುತ್ತಿದ್ದು ಮೇಲ್ಕಂಡ ಈ ಎರಡೂ ಸಂಸ್ಥೆಗಳಿಗೆ ಮಾತ್ರ ಹಣಕಾಸಿನ ನೆರವನ್ನು ಒದಗಿಸುವುದು ಸಾರ್ವಜನಿಕ ಹಿತದೃಷ್ಟಿಯ ವಿರುದ್ಧವಾಗಿರುತ್ತದೆ. ರಮನಾಥ್ ರೈ ಅವರು. ಆದುದರಿಂದ ಶ್ರೀರಾಮ ವಿದ್ಯಾಕೇಂದ್ರ ಕಲ್ಲಡ್ಕ ಮತ್ತು ಶ್ರೀದೇವಿ ವಿದ್ಯಾಕೇಂದ್ರ ಪುಣಚ ಈ ಖಾಸಗಿ ಸಂಸ್ಥೆಗಳನ್ನ ಶ್ರೀ ಮೂಕಾಂಬಿಕೆ ದೇವಾಲಯದ ವತಿಯಿಂದ ದತ್ತು ತೆಗೆದುಕೊಂಡಂತ ಸರ್ಕಾರಿ ಆದೇಶವನ್ನ ಹಿಂಪಡೆಯಬೇಕು. ಇದನ್ನ ಬಹಳ ಸ್ಪಷ್ಟ ಅಲ್ಲ. ಆರಂಭದಲ್ಲಿ ನಾನು ಜನಾರ್ದನ್ ಬಂಡಾರ್ಕರ್ ಅವರು ಇರುವಂತ ಪ್ರಶ್ನೆ, ರಮನಾಥ್ ರೈ ಅವರು ಇಲ್ಲ ನನಗೇನು ಗೊತ್ತೇ ಇಲ್ಲ, ನಾನು ಈ ವಿಚಾರಕ್ಕೆ ಇಲ್ವೇ ಇಲ್ಲ, ಇದನ್ನ ಏನೇ ಇದ್ರೂ ಕೂಡ ಇಲಾಖೆಗಳು ತೆಗೆದುಕೊಂಡಂತ ನಿರ್ಧಾರ ಅಂತ ಹೇಳಿದ್ರು. ಆದ್ರೆ ಈಗ ಈ ಲೆಟರ್ ಏನ್ ಹೇಳ್ತಾ ಇದೆ ಅನ್ನುವಂತ ಪ್ರಶ್ನೆ. ನಾನು ಇನ್ನೊಂದು ಕರೆಯನ್ನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸಂತೋಷ್ ಶೆಟ್ಟಿ ಅಂತ ಮೊಳಹಳ್ಳಿ ಕುಂದಾಪುರದಿಂದ ಮಾತಾಡ್ತಿರೋದು. ಸಂತೋಷ್ ಶೆಟ್ಟಿ ಅವರು ಹೇಳಿ. ಸಂತೋಷ್ ಶೆಟ್ಟಿ ಅವರೇ, ಸರ್ ಏನಾಗ್ತಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಲಿ ಮತ್ತೆ ಕಾಂಗ್ರೆಸ್ ಅವರು ಮತ್ತೆ ಬಿಜೆಪಿ ಇಬ್ರು ಅಲ್ಲಿ ಡಿಸ್ಪ್ಲೇ ಅಲ್ಲಿ ಕೂತ್ಕೊಂಡಿದ್ದಾರೆ, ಕಾಣಿಸ್ತಾ ಇದೆ. ಬಟ್ ಏನಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಹೇಳ್ಬೇಕಂದ್ರೆ, ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದಾಗಿಂದ ಎಷ್ಟು ಹತ್ಯೆಗಳು ನಡೆದಿದೆ. ಅಧಿಕಾರಿಗಳಿರ್ಬೋದು, ಸಾಮಾನ್ಯ ಜನರಿರ್ಬೋದು, ಅಥವಾ ರಾಜಕಾರಣಿಗಳಿರ್ಬೋದು. ಯಾಕೆ ಹಿಂಗಾಗ್ತಾ ಇದೆ? ಯಾವುದಕ್ಕೂ ಕೂಡ ಸಮರ್ಪಕವಾದಂತಹ ಕೊಲೆ ಮಾಡಿದಂತಹ ವ್ಯಕ್ತಿಗಳೇ ಸಿಗ್ತಾ ಇಲ್ಲ. ಹಾಗೆ ಬೇರೆ ಬೇರೆ ಕಾರಣಕ್ಕಾಗಿ ಮರೆಮಾಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ JK ಜಾರ್ಜ್ ಅವರು ಇವರು ಗಣಪತಿ ಹತ್ಯೆಯಾದಾಗ ಜಾರ್ಜ್ ಅವರು ನೇರ ಹೊಣೆ ಅಂತಕ್ಕಂಥ ವಿಡಿಯೋ BTV ಮೂಲಕ ನೇರವಾಗಿ ಹೇಳಿದ್ದಾರೆ. ಆದ್ರೂ ಕೂಡ ಅವರನ್ನ ಬಂಧಿಸ್ತಿಲ್ಲ. ಉತ್ತಮ ದರ್ಜೆಯ ಸ್ಥಾನವನ್ನ ಕೊಟ್ಟರು. ಅನಂತರ DK ರವಿ ಕೇಸಲ್ಲಿ ಏನಾಯ್ತು? DK ರವಿ ಅವರನ್ನ ಉಗುರು ಕೆಳಗಡೆ ಸೂಜಿಯನ್ನ ಸುಚ್ಚಿ ಅವರನ್ನ ಕೊಲೆ ಮಾಡಲಾಗಿದೆ ಅಂತ ಮಾಹಿತಿ ಬಂದ್ರು ಕೂಡ ಅಲ್ಲಿ ನಮ್ಮ ಸಚಿವರೇ ಅಲ್ಲಿ ಇದ್ರೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು ಕೂಡ ಮಣ್ಕತ್ತು. ಎಂತ ಒಂದು ಅವಸ್ಥೆಗೆ ನಮ್ಮ ಸರ್ಕಾರ ಸಿಕ್ಕಿದೆ ಅಂತ ಹೇಳಿದ್ರೆ, ಕೊಲೆಗೇಡುಕರ ಸರದಿಯಲ್ಲಿ ನಾವು ಅಧಿಕಾರಿಗಳೆಲ್ಲ ಇದ್ದಾರೆ. ಮತದಾನ ಮಾಡಿದಂತ ನಾವುಗಳು ನಿಜವಾಗ್ಲೂ ಪೆದ್ದುಗಳಂತಾನೆ ಹೇಳ್ಬೇಕು. ಯಾಕಂದ್ರೆ ತಮ್ಮ ಕರೆಗಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ಸಂತೋಷ್ ಶೆಟ್ಟಿ ಅವರ ಮಾತುಗಳು. ಜನಾರ್ದನ್ ಬಂಡಾರ್ಕರ್ ಅವರೇ, ಇಂತಹ ಪ್ರಶ್ನೆಗಳನ್ನ ಅನೇಕ ಸಾರ್ವಜನಿಕರು ಕೇಳ್ತಾ ಇದ್ದಾರೆ, ತಮ್ಮ ಕ್ಲಾರಿಫಿಕೇಶನ್ ಬೇಕಾಗಿದೆ. ಅಲ್ಲ, ಇಂಥ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಅದಕ್ಕೆ ನೋಡಿ, ಯಾರು ತಪ್ಪು ಮಾಡಿದ್ರು ಕೂಡ ಅದಕ್ಕೆ ಬೇಕಾದ ನ್ಯಾಯಾಲಯ ಇದೆ, ಕೋರ್ಟ್ ಇದೆ, ಅದು ತನ್ನದೇ ದಾರಿಯಲ್ಲಿ ನಡೀತದೆ. ಸತ್ಯ ಖಂಡಿತ ಒಂದ್ ದಿವಸ ಹೊರಗೆ ಬರ್ತದೆ. ಯಾರು ತಪ್ಪು ಮಾಡಿದ್ರೆ ಅವ್ರ ಶಿಕ್ಷೆ ಆಗ್ತದೆ. ಆ ಬಗ್ಗೆ ಆರಂಭದಲ್ಲಿ ಕೇಸ್ಗಳು ತಿರುಚಿದಾಗ ಆ ಸಂದರ್ಭದಲ್ಲಿ ಮತ್ತೆ NIAಗೆ ವಹಿಸಿ ಅವರು ಬಾಯಿ ಬಿಟ್ಟಿಸಿದ ಬಳಿಕ ಈ ಎಲ್ಲ ವಿಚಾರಗಳು ಹೊರಗೆ ಬಂದವು. ಅಲ್ಲ, ವಿಚಾರಗಳು ಹೊರ ಬರ್ಲಿ, ಯಾರು ತಪ್ಪಿತಸ್ಥರು ಅವರಿಗೆ ಶಿಕ್ಷೆ ಆಗ್ಲಿ. ನಾನು ಯಾರೇ ಆಗ್ಲಿ, ಅದು ನಾನು ಅದೇ ಆ ಬಗ್ಗೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲಿ. ಇವತ್ತು ಜಾರ್ಜ್ ಅವರಾಗಿರ್ಲಿ, ಯಾರೇ ಆಗಿರ್ಲಿ, ಏನಿಲ್ಲ, ಅದ್ರಲ್ಲಿ ಏನೂ ಇಲ್ಲ, ನೋಡ್ಲಿಕ್ಕಿಲ್ಲ. ಕಾಂಗ್ರೆಸ್ಸಿಗರು ತಾವು ಖಂಡಿತ ಯಾರು ತಪ್ಪು ಮಾಡಿದವರು ಶಿಕ್ಷೆ ಆಗ್ಲೇಬೇಕು. ಅದ್ರಲ್ಲಿ ಏನಿಲ್ಲ. ಅದು ನಾನಾದ್ರೆ ಏನು ಜಾರ್ಜ್ ಆದ್ರೆ ಒಂದ್ ರೀತಿಯಲ್ಲಿ ತಾವು ಒಪ್ಕೊಳ್ತಾ ಇದ್ದೀರಾ ಹೇಗೆ ಅವರೇ ಮಾಡಿರ್ಬಹುದು ಅಂತ? ಯಾಕೆ ಅಲ್ಲ, ಅಲ್ಲಿ ನಾ ಹೇಳಿದಲ್ಲ, ನ್ಯಾಯಾಲಯ ತೀರ್ಮಾನ ಮಾಡ್ಲಿ ಹೇಳಿದಲ್ಲ. ನ್ಯಾಯಾಲಯ ಹೇಗೆ ತೀರ್ಮಾನ ಮಾಡ್ತಾ ಹಾಗೆ ನ್ಯಾಯಾಲಯ ಗೊತ್ತಾಗುದಿಲ್ವಾ ಇವತ್ತು ಯಾರು ತಪ್ಪು ಮಾಡಿದ್ದಾರೆ ಅಂತ ತಿಳ್ಕೊಂಡ? ಗೀತಾಂಜಲಿ ಸುವರ್ಣರವರಲ್ಲಿ ಸೊ ಈ ಹಿಂದೆ ಬಿಜೆಪಿ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಕೊಲೆಗಳು ಆಯ್ತು ಹೋಗ್ತು ಅಂತ ಕೆಲವರು ಹೇಳ್ತಾರೆ. ಆದ್ರೆ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ, ಈ ಎಲ್ಲಾ ಹೆಣಗಳ ಮುಂದೆ ಬಿಜೆಪಿ ರಾಜಕೀಯವನ್ನ ಮಾಡ್ತಾ ಬಂತು. ಅದರಲ್ಲಿ ಕೂಡ ಅವ್ರು ಹೇಳಿದಾಗ ಅಮಿತ್ ಶಾ ಬಂದು ಹೋದ ನಂತರ ಪಕ್ಕ ಅಲರ್ಟ್ ಆಗಿ ಬಿತ್ತು. ಕೊಲೆ ಆದಾಗ ನಾವು ಗಲಾಟೆ ಎಬ್ಬಿಸಬೇಕು ಅನ್ನೋ ಬಿಜೆಪಿಗೆ ಗೊತ್ತಾಯ್ತು ಅಂತ ಹೇಳಿ. ಹೌದಾ? ಉತ್ತರ ಪ್ರದೇಶದಲ್ಲಿ ಅದೇ ಮಾಡಿದಲ್ಲ, ಅಕ್ಲಕ್ನಿಗೆ ಏನ್ ಮಾಡಿದ್ರು, ಅದು ಪರಿಣಾಮ ಬೀರಿತಲ್ವಾ ಚುನಾವಣೆಯಲ್ಲಿ. ಅವ್ರ ಪಕ್ಷ ಅವ್ರದ್ದು, ನಮ್ ಪಕ್ಷ ನಮ್ದು, ಅವ್ರು ತುಂಬಾ ಹೇಳ್ಕೊಂಡ್ ಬರ್ತಾರೆ. ಇವಾಗ ಪಕ್ಷದಿಂದ ಅವರು ಹೊಡೆದಾಡ್ಕೊಳ್ತಾರೆ, ನಿಮ್ಮ ಪಕ್ಷದಿಂದ ನೀವು ಹೊಡೆದಾಡ್ಕೊಳ್ತೀರಿ. ಇಲ್ಲಿ ಕೇಳಿ, ನಾನು ಹೇಳ್ತೇನೆ, ಬೆಂಕಿ ಹಚ್ಚಿದವರು ಯಾರು? ರಮನಾಥ್ ರೈ ಅವರು. ಅಲ್ಲಿ ಸಾಮರಸ್ಯ ನಡಿಗೆ ಮಾಡುವುದು ಪುನಃ ಅವರೇ. ಸೊ ಹೇಗೆ ಹೇಳ್ತೀರಿ ಬೆಂಕಿ ಹಚ್ಚಿದವರು? ಮತ್ತೆ ಯಾರು 176 ದಿನದ ಕರ್ಫ್ಯೂ ಇತ್ತು ಆ ದಿನ. ಅಲ್ಲಿ ಬೆಂಕಿ ಹಚ್ಚಿದ ಯಾರು ಅಂತ ಹೇಳಿದ್ರೆ ಯಾರು ಹೇಳುದು? ಬೆಂಕಿ ಹಚ್ಚಿದ ಯಾರು ಹೇಗೆ ಹೇಳುದು? ಒಂದು ಹಿಂದೂ ಶಾಲೆಯ ಮಕ್ಕಳ ತುತ್ತಿಗೆ ಕಲ್ಲು ಹಾಕಿದ್ರು. ಆ ಶಾಲೆ, ಆ ಬಡ ಮಕ್ಕಳು ಕಲಿಯುವಂತಹ ಶಾಲೆಯ ಅನ್ನಕ್ಕೆ ಕಲ್ಲು ಹಾಕಿದಂತಹ ಮಂತ್ರಿ ಇದ್ರೆ ರಮಾನಾಥ್ ರೈ ಅಂತ ಹೇಳ್ತೇನೆ. ಇದನ್ನು ನೋಡಿ ನಾವೇನು ಹಿಂದೂ ಮಕ್ಕಳನ್ನು ನಾವು ಹೊಟ್ಟೆಗಿಲ್ಲದೆ ಸಾಯಿಸ್ಬೇಕಾ?
ಸಾಧ್ಯ ಇಲ್ಲ. ಸೊ ಅದ್ರ ಜೊತೆಯಲ್ಲಿ ಶಾಲೆಯಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ಒಂದು ಹೇಳಿಕೆಯನ್ನು ನೀಡ್ತಾರೆ. ಜನಾರ್ದನ್ ಬಂಡಾರ್ಕರ್ ಅವರೇ, ನಮ್ಮ ಶಾಲೆಯಲ್ಲಿ ಇರ್ತಕ್ಕಂತಹ 90% ಭಾಗದವರು ದಲಿತ ಮಕ್ಕಳೇ, ದಲಿತರ ಹೊಟ್ಟೆಗೆ ಹೊಡಿತಾರ ರಮನಾಥ್ ರೈ ಅವರು ಅಥವಾ ಕಾಂಗ್ರೆಸ್ ಸರ್ಕಾರ ಅಂತ ಪ್ರಶ್ನೆ ಅವರು ಕೂಡ ಕೇಳ್ತಾ ಇದ್ದಾರೆ. ನಾನು ತಮ್ಮ ಉತ್ತರವನ್ನು ಕೂಡ ಪಡೆದುಕೊಳ್ತೇನೆ. ಇನ್ನೊಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ನಾನು ಅರುಣ್ ಶೆಟ್ಟಿ ಅಂತ, ಇಲ್ಲಿ ಕಿರಾಡಿಯಿಂದ. ಅರುಣ್ ಶೆಟ್ಟಿ ಕಿರಾಡಿ ಅವರು ಹೇಳಿ. ಸರ್ ಇಲ್ಲ, ಅದು ಸರ್ಕಾರಿ ಆದೇಶ 2007ರಿಂದ 2017 ತನಕ ಎಲ್ಲ ಬಡ ಮಕ್ಕಳಿಗೆ ಅಂತ ಸ್ಕೂಲಿಗೆ ಕೊಡ್ತಾ ಇದ್ರು ದೇವಸ್ಥಾನದ ವತಿಯಿಂದ. 2017ರಲ್ಲಿ ಹಠಾತ್ತನೆ ರಮಾದೇವಿಯವರ ಆದೇಶದ ಮೇರೆಗೆ ಅದನ್ನ ನಿಲ್ಲಿಸ್ತಾರೆ. ಹಾಗೆ ನಿಮ್ಮ ಅವರ ಜನಾರ್ದನ್ ಅಂತ ಅವ್ರು ಕೂತ್ಕೊಂಡವ್ರು ಹೇಳ್ತಾರೆ ಸರ್ಕಾರದ ಆದೇಶ ಅಂತ ಹೇಳ್ತಾರೆ. ಈ ದೇವಸ್ಥಾನದ ಹುಂಡಿಯಲ್ಲಿ ಜನ ದುಡ್ಡು ಹಾಕ್ತಾರೆ ಯಾಕಂತ ಹೇಳಿದ್ರೆ ದೇವರ ಕೆಲಸಕ್ಕಂತ. ಈ ಬಡ ಮಕ್ಕಳಿಗೆ ಊಟ ಕೊಡುದು ಒಂದು ದೇವರ ಕೆಲಸ ಇದ್ದ ಹಾಗೆ. ಇದನ್ನ ಹಠಾತ್ತನೆ ಇವು ಕಾಂಗ್ರೆಸ್ ಸರ್ಕಾರದವರು ಎಲ್ಲಾ ರೀತಿಯಲ್ಲೂ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡೋದ್ರ ಮೂಲಕ ದೇವಸ್ಥಾನದಲ್ಲಿ ಕೊಡೋ ಶಾಲೆಗಳಿಗೂ ನಿಂತಿದೆ. ಅದಕ್ಕೆ ಎಲ್ಲ ಶಾಲೆಗೆ ಕೊಡ್ಬೇಕಂತಲ್ಲ, ಯಾವ ಶಾಲೆ ನಿಂತಿದೆ. ಜನಾರ್ದನ್ ಬಂಡಾರ್ಕರ್ ಅವರು ಹೇಳ್ತಾ ಇದ್ದಾರೆ, ಇವತ್ತು ಆ ಶಾಲೆಗೆ ಮಾತ್ರ ಅಲ್ಲ, ಕೆಲವು ಆಶ್ರಮಗಳಿಗೂ ಕೂಡ ಇವತ್ತಿದೆ ಅಂತ ಅವ್ರು ಆದೇಶ ಆಗಿ ಉಂಟು. ಹಿಂದೂಗಳ ದುಡ್ಡು ಹಾಕೋದಲ್ಲ ಅದ್ರಲ್ಲಿ. ಯಾವ್ದೋ ದೇವಸ್ಥಾನಗಳಿಗೆ, ಯಾವ್ದೋ ಮಸೀದಿಯಿಂದಾನೆ ಯಾವ್ದೋ ಮುಸ್ಲಿಮರ ಕ್ರಿಶ್ಚಿಯನ್ರು ಬಂದು ದುಡ್ಡು ಹಾಕಲ್ಲ, ನಮ್ಮ ಹಿಂದೂಗಳೇ ದುಡ್ಡು ಹಾಕುದು. ಹಿಂದೂಗಳು ಹಾಕಿರೋ ದುಡ್ಡು ನಮ್ಮ ಹಿಂದೂ ಮಕ್ಕಳು ತಿಂದ್ರೆ ಯಾವ್ದೇ ಮಕ್ಕಳು ತಿಂದ್ರು ತಮ್ಮ ಖುಷಿನೇ. ತಮ್ಮ ಕರೆಗಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಸೊ ಅವರ ಹೇಳುವಂತ ಮಾತುಗಳು, ನಾವು ಹುಂಡಿಗೆ ದುಡ್ಡು ಹಾಕುವುದೇ ಯಾವುದೋ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋ ಅಥವಾ ಅವರಿಗೆ ಹೊಟ್ಟೆಪಾಡಿಗಾಗಿ ನಾವು ದುಡ್ಡು ಹಾಕ್ತೇವೆ, ಆ ಒಂದು ಅವರಿಗೆ ನೀಡ್ತದೆ ಅಂತ ಹೇಳಿದ್ರೆ ನಾವು ಮನಸ್ ತೃಪ್ತಿಯಿಂದ ಇನ್ನು ಮುಂದೆ ಕೂಡ ಹುಂಡಿಗೆ ದುಡ್ಡು ಹಾಕ್ತೇವೆ. ಆದ್ರೆ ಈ ಹಣವನ್ನು ಕಡಿತಗೊಳಿಸುವಂತ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಜನಗಳ ಪ್ರಶ್ನೆ. ಅಲ್ಲಿ ನಾನು ಹೇಳಿದೆ, ಅಲ್ಲಿ ಮಾತ್ರ ಅಲ್ಲ, ಕಟೀಲಲ್ಲಿ ಕೂಡ ಆಗಿದೆ. ಯಾಕೆ ನೀವು ಅದನ್ನು ಮಾತಾಡೋದಿಲ್ಲ? ಕಟೀಲಲ್ಲಿ ಕೂಡ 4-5 ಶಾಲೆಗಳಿಗೆ ಇದಾಗಿದೆ. ಅಲ್ಲಿ ಮಾತ್ರ ಅಲ್ಲ, ಅದಕ್ಕೆ ಮಾತ್ರ ಅಲ್ಲ, ಸರ್ಕಾರದ ನಿಯಮದ ಪ್ರಕಾರ ಹಾಗೆ ಆದದ್ದು. ಈಗ ಹಾಗಾದ್ರೆ ನಾನು ಕಟೀಲು ಶಾಲೆಗೆ ಬರ್ತೇನೆ. ಸರ್ಕಾರ ಹಾಗಾದ್ರೆ ಹುಂಡಿಗೆ ಬರುವಂತ ಹಣವನ್ನ ಕಟೀಲು ಶಾಲೆಗಳಿಗೆ ಯಾಕೆ ನಿಲ್ಲಿಸ್ತು ನೋಡಿ? ಯಾಕೆ ಹಾಗಾದ್ರೆ ಹುಂಡಿಯ ಹಣಗಳನ್ನ ಶಾಲೆಯ ಮಕ್ಕಳಿಗೆ ನೀಡಬಾರ್ದ? ಹಾಗಾದ್ರೆ ಅವರ ತುತ್ತು ಅನ್ನಕ್ಕೆ ನೀಡಬಾರ್ದ? ಅನ್ನಭಾಗ್ಯದ ಅಂಡರ್ ಅಲ್ಲಿ ಇವತ್ತು ಅದೆಷ್ಟೋ ದೊಡ್ಡ ದೊಡ್ಡ ಕಲ್ಪನೆಗಳನ್ನ, ಒಂದು ಅದ್ಭುತವಾದ ಕಲ್ಪನೆಯನ್ನ ಕಾಂಗ್ರೆಸ್ ಸರ್ಕಾರ ಅನ್ನಭಾಗ್ಯದ ಅವರಿಗೆ ನೀಡಬಾರ್ದು. ಅನ್ನಭಾಗ್ಯದ ಅಕ್ಕಿಯನ್ನು ಕೊಡ್ತೀವಿ ಬೇಡ ಹೇಳಿದ್ರಲ್ವಾ? ಅನ್ನಭಾಗ್ಯದ ಅಕ್ಕಿಯನ್ನ ಇವರು ಬೇಡ ಹೇಳಿದ್ರಲ್ಲ, ಕೊಡ್ತಾರೆ ಹೇಳಿದ್ರೆ ಶಾಲೆಗೆ ಬೇಡ ಹೇಳಿದ್ರಲ್ವಾ? ಈ ಶಾಲೆಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಇದು ಅನುದಾನಿತ ಶಾಲೆ. ಈ ಶಾಲೆಗೆ ಅನ್ನಭಾಗ್ಯದ ಅಕ್ಕಿಯನ್ನು ಹೇಗೆ ಕೊಡ್ತಾರೆ ಅವರು? ಸರ್ಕಾರದಿಂದ ಹೇಗೆ ಸಂದರ್ಭದಲ್ಲಿ ಅದೇ ರೀತಿ ಯೋಚನೆ ಮಾಡಿರ್ಬೋದು, ಅನುದಾನ ಶಾಲೆಗೆ ಸರ್ಕಾರದಿಂದ ಯಾಕೆ ಹಣ ಬೇಕು ಅಂತ ಹೇಳಿ. ಸರ್ಕಾರದ ಹಣ ಅಂದ್ರೆ ಅದು 2007ರಲ್ಲಿ ಶುರು ಮಾಡಿದಂತಹ ಒಂದು ಯೋಜನೆ. 2017ಕ್ಕೆ ಇವರು ಮೇ 5ಕ್ಕೆ ಅಲ್ಲಿ ಮಂಗಳೂರು ಹೊತ್ತಿ ಉರಿಯುವಾಗ ಇವರು ಅದನ್ನ ನಿಲ್ಲಿಸಬೇಕಾದ್ರೆ ಯಾಕೆ ನಿಲ್ಲಿಸಬೇಕಿತ್ತು? ನಾನು ಸದ್ಯದಲ್ಲೇ ಸಾಧ್ಯವಾದರೆ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನು ಕೂಡ ನೇರ ಸಂಪರ್ಕಕ್ಕೆ ಪಡೆದುಕೊಳ್ತೇನೆ. ಇನ್ನೊಂದು ಕರೆಯನ್ನು ನಾನು ಜನಾರ್ದನ್ ಬಂಡಾರ್ಕರ್ ಅವರು ತಮ್ಮಲ್ಲಿ ಬರ್ತೇನೆ. ಇನ್ನೊಂದು ಕರೆಯನ್ನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ ಸರ್, ನಮಸ್ತೆ. ನಾನು ಗಗನ್ದೀಪ್ ಶೆಟ್ಟಿ ಅಂತ ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೇನೆ ಸರ್. ಬೆಂಗಳೂರಿಂದ ಹೇಳಿ. ಈಗ ಗೀತಾಂಜಲಿ ಮೇಡಮ್ ಏನು ಹೇಳ್ತಾ ಇದ್ದಾರೆ ಸರ್, ಅದು 100ಕ್ಕೆ 100 ಸತ್ಯ ಸರ್. ಏನು ಅಂತ ಹೇಳಿದ್ರೆ, ಕಳೆದ 4.5 ವರ್ಷಗಳಲ್ಲಿ ಈ ಕರ್ನಾಟಕದಲ್ಲಿ 20ಕ್ಕೂ ಅಧಿಕ ಹತ್ಯೆಗಳಾಯ್ತು ಸರ್. ಯಾವ ಒಂದು ಹತ್ಯೆಗಾದ್ರೂ ಇವರೊಂದು ನ್ಯಾಯಯುತವಾಗಿ ನ್ಯಾಯವನ್ನು ಒದಗಿಸಿದ್ದಾರಾ? ಶರತ್ ಮಡಿವಾಳ ಹತ್ಯೆ, ಒಂದು IPS KS ಅಧಿಕಾರಿ ಆಗಿರ್ಬೋದು, ಅವರಿಗೆ ಅಂತ ದೊಡ್ಡ ದೊಡ್ಡ ಪೋಸ್ಟಿನಲ್ಲಿರುವವರಿಗೆ ನ್ಯಾಯ ಸಿಗ್ಲಿಲ್ಲ. ಈಗ ಗಣಪತಿ ಸರ್ ವಿಷಯದಲ್ಲಿ ನೋಡಿ, ಅಂತವರಿಗೆ ನ್ಯಾಯ ಮರೀಚಿಕೆ ಆಗಿದೆ. ಹಾಗಾದರೆ ಈ ಒಂದು ಅಮಾಯಕ ಹಿಂದೂಗಳಿಗೆ ರಕ್ಷಣೆ ಇದೆಯಾ ಕರ್ನಾಟಕದಲ್ಲಿ? ತಮ್ಮ ಕರೆಗಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ನ್ಯಾಯ ಸಿಗ್ಲಿಲ್ಲ, ಇನ್ನು ಪರೇಶ್ ಮೇಸ್ತನಿಗೆ ನ್ಯಾಯ ಸಿಗ್ತದ ಅನ್ನೋದು ಅವರ ಮಾತಿನಲ್ಲಿರುವಂತಹ ಆತಂಕ. ಜನಾರ್ದನ್ ಬಂಡಾರ್ಕರ್ ಅವರೇ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೊಲೆಗಳ ಸಂಖ್ಯೆ ಹೆಚ್ಚಾಯಿತು ಅನ್ನುವಂಥದ್ದು ಸಾರ್ವಜನಿಕರ ಮನಸ್ಸಿನಲ್ಲಿ ಅಳಕವಾಗಿ ಬಿಟ್ಟಿವೆ. ತಾವೇನ್ ಹೇಳ್ತೀರಿ? ಅದು ಯಾವ ರೀತಿ ಕ್ಲಾರಿಫೈ ಅನ್ನು ನೀಡಲಿಕ್ಕೆ ತಮ್ಮ ಇವತ್ತು ಜನರು ಅದರಲ್ಲಿ ಕೂಡ ಎಸ್ಪೆಷಲಿ ಮೊನ್ನೆಯ ಶರತ್ ಮಡಿವಾಳ್ರ ಹತ್ಯೆ ಅಥವಾ ಅದಾದ್ರ ಮೇಲೆ ಮೇಸ್ತರ ಹತ್ಯೆ ಆದ ಬಳಿಕ ಅಂತೂ ಬಹಳ ಜನರು ನಿಜಕ್ಕೂ ಕೂಡ ಅವರು ವ್ಯತಿರಿಕ್ತ ಭಾವನೆಗಳನ್ನ ಹೊಂದಿದ್ದಾರೆ. ತಾವೇನ್ ಹೇಳ್ತೀರಿ? ನೋಡಿ, ಗಲಭೆ ಆಗ್ಬೇಕಂತ ಮಾಡಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮೈಸೂರಿನಲ್ಲಿ ಏನು ಮಾಡಿದ್ರು ಇವರು? ಹುಣಸೂರಿನಲ್ಲಿ ಹನುಮ ಜಯಂತಿಯ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಏನು ಮಾಡಿದ್ರು? ನಿಯಮವನ್ನೇ ಮುರಿದು ಬ್ಯಾರಿಕೇಡ್ ಮೇಲೆ ಕಾರನ್ನು ಓಡಿಸಿದ್ರೆ 20 ವರ್ಷದ ಅದೇ ಅಲ್ಲ, ಬಾಬಾ ಬುಡನ್ಗಿರಿಯಲ್ಲಿ ಅದೇ ಸಂದರ್ಭದಲ್ಲಿ ಬಾಬಾ ಬುಡನ್ಗಿರಿಯಲ್ಲಿ ಗೋರಿಯನ್ನು ಕೆಡುವ ಕೆಲಸ ಕಾರ್ಯಗಳನ್ನು ಮಾಡ್ಲಿಲ್ವೇ? ಇದೆಲ್ಲ ಶಾಂತಿಯನ್ನು ಕದಲಿಕ್ಕೆ ಮಾಡ್ತಾ ಇರುವ ಬಿಜೆಪಿ ಪ್ಲಾನ್ ಅಲ್ವೇ? ಸಂಘ ಪರಿವಾರ ಹುನ್ನಾರ ಅಲ್ವೇ? ಅದನ್ನ ಉತ್ತಮವಾದ ಪೊಲೀಸ್ ವರಿಷ್ಠ ಅಲ್ಲ, ಈಗ ಅಣ್ಣಾಮಲೆಯವರು ಪ್ರತಾಪ್ ಸಿಂಹರ ವಿಚಾರವನ್ನ ಬಿಡೋಣ.
DK ರವಿ ಅವರ ವಿಚಾರವನ್ನ ಕೂಡ ಸ್ವಲ್ಪ ಮಟ್ಟಿಗೆ ಬದಿಯಲ್ಲಿ ಇಡೋಣ. ಇಡೀ ಈಗ ಮೇಸ್ತಾರ್ ಅವರ ವಿಚಾರಕ್ಕೆ ಬರ್ತಾ ಇದ್ದೇನೆ. ಮೇಸ್ತಾರ್ ವಿಚಾರಕ್ಕೆ ಬರ್ತಾ ಇದ್ದೇನೆ. 20 ವರ್ಷ ಪ್ರಾಯದ ಕರ್ನಾಟಕದ ಸರ್ಕಾರದ ಅಂಡರ್ ಅಲ್ಲಿ ಬರುವಂತ 20 ವರ್ಷದ ಓರ್ವ ಯುವಕ, ಆತನ ಹತ್ಯೆಗೆ ಇಷ್ಟೆಲ್ಲ ಗಲಾಟೆ ಆಗುವಾಗ ಸಿಎಂ ಸಿದ್ದರಾಮಯ್ಯರವರು ಶಾಂತಿಯುತವಾಗಿರ್ತಕ್ಕಂಥ, ನೀವು ಮಾಧ್ಯಮದಲ್ಲಿ ಕೂತ್ಕೊಂಡು ಹತ್ಯೆ ಆಯ್ತು ಅಂತ ಹೇಗೆ ನೀವು ಹೇಳ್ತೀರಿ? ಹತ್ಯೆ ಅನ್ನುವಂತ ಪ್ರಶ್ನೆಗಳನ್ನ ಜನರು ಕೇಳ್ತಾ ಇದ್ದಾರೆ. ಜನರು ಕೇಳ್ತಾ ಇರುವಾಗ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ನೀಡಬಹುದಾಗಿತ್ತೇನೋ ಅಂತ ಹೇಳಿ. ಅಲ್ಲ ಅಲ್ಲ ನೀವು ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತದೆ ಆ ರೀತಿ. ಆಗಿರುವಾಗ ನೀವು ಹತ್ಯೆ ಹೇಳ್ತೀರಿ, ನಾನು ನಿಗೂಢ ಸಾವು ಅಂತ ಹೇಳ್ತೇನೆ. ಯಾಕಂದ್ರೆ ನಂಗೆ ಅದು ಪ್ರಶ್ನೆ ಅಥವಾ ಹತ್ಯೆಯೋ ಇದು ಅಂತ ಹೇಳಿ ನಿನ್ನೆ ಕೂಡ ಚರ್ಚೆ ಮಾಡಿದ್ದೇವೆ. ಆದ್ರೆ ಇವತ್ತು ಹತ್ಯೆ ಅನ್ನುವಂತ ವಿಚಾರದಲ್ಲಿ ಇವತ್ತು ಜನಗಳು ಸ್ಟ್ರೈಕ್ ಮಾಡ್ತಾ ಇರುವಾಗ, ಗಲಾಟೆಯನ್ನ ಎಬ್ಬಿಸ್ತಾ ಇರುವಾಗ, ಯಾಕೋ ಒಂದು ಕಡೆ ಶಾಂತಿಯುತವನ್ನ ಕಾಪಾಡಿ ಅಥವಾ ಶಾಂತಿಯನ್ನ ಕಾಪಾಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯರವರು ಮುತುವರ್ಜಿಯನ್ನು ವಹಿಸಿ ಹೇಳಿಕೆಗಳನ್ನು ನೀಡಬಹುದಾಗಿತ್ತು ಅಂತ ತಮಗನ್ಸೋದಿಲ್ವಾ? ಅಯ್ಯೋ, ಇದನ್ನು ಹುಟ್ಟು ಹಾಕಿದವರು ಯಾರಂತ ನೀವು ಹೇಳಿ. ಬಿಜೆಪಿ ಮತ್ತು ಸಂಘ ಪರಿವಾರ ಅಲ್ವೇ? ನೋಡಿ, ಮಂಗಳೂರಿನಲ್ಲಿ ಕಾರ್ತಿಕ್ ಎಂಬವರ ಕೊಲೆ ಆಗ್ತದೆ. ಇದೇ ನಳಿನ್ ಕುಮಾರ್ ಕಟೀಲ್ ಏನ್ ಹೇಳಿದ, ಇಡೀ ಮಂಗಳೂರಿಗೆ ಬೆಂಕಿ ಹಾಕ್ತೇನೆ ಅಂತ ಹೇಳಿದ್ರು. ಮತ್ತೆ ಏನ್ ಗೊತ್ತಾಯ್ತು ಅವರದ್ದೇ ತಂಗಿ ಅಕ್ಕವಾದ ಕೊಲೆ ಮಾಡಿಸಿತು. ಮತ್ತೆ ಅದು ಅವರದ್ದು ದಾಯಾದಿಗಳ ಯಾವುದು ಆಸ್ತಿಗೋಸ್ಕರ ಕೊಲೆ ಆದದ್ದು ಮತ್ತೆ ಗೊತ್ತಾಗ್ತದೆ. ಹೇಗೆ ಇದೇ ಆತನನ್ನ ಕೊಲೆ ಮಾಡಿದ ಅಂತ ಗೊತ್ತಾದ ಕೂಡಲೇ ಸುಮ್ಮನಾಗಿ ಬಿಟ್ರು. ಇದೇ ರೀತಿ ಗೀತಾಂಜಲಿ ಸುವರ್ಣರವರಲ್ಲಿ ಹೇಳಿ. ಒಂದು ಮಾತು ಹೇಳ್ತೇನೆ. ಇವಾಗ ಏನಾಯ್ತು, ಇವಾಗ ಬಿಜೆಪಿ ಅವರು ನೀವು ಹೇಳ್ತೀರಿ ಏನಾದ್ರು ಆದ್ರೆ ಮತ್ತೆ ಸುಮ್ನೆ ಕೂತ್ಕೊಳ್ತಾರೆ ಅಂತ. ಅದು ಗೊತ್ತಾದ ಕೂಡಲೇ ನಾವು ಸುಮ್ನೆ ಕೂತ್ಕೊಂಡೆವು. ಈಗ ಪರೇಶ್ನ ಕೊಲೆ ಆಗಿದೆ ಅಂತ ನಾವು ಹೇಳ್ತಾ ಇದ್ದೇವಲ್ವಾ, ಆಗಿದೆ ಅಂತ ಹೇಳ್ತೇವಲ್ವಾ, ಯಾಕೆ ನಾವು ಸುಮ್ನೆ ಕೂತ್ಕೊಳ್ಬೇಕು? ಇವಾಗ ಇವ್ರು ಹೇಳ್ತಾರೆ ಕಾರ್ತಿಕ್ ರಾಜ್ನ ಕೊಲೆ ಆದಾಗ್ಲೂ ಕೂಡ ಇದನ್ನ ಬೇರೆ ಸಂಘಟನೆಗಳೇ ಮಾಡಿದ್ದು ಅಂತ ಹೇಳಿದ್ರಿ. ಪ್ರತಾಪ್ ಸಿಂಹ ಕಾನೂನನ್ನು ಮುರಿದ್ರು ಅಂತ ಹೇಳ್ತಾರಲ್ವಾ ಇವ್ರು ಹೇಗೆ ಹೇಳ್ತಾರೆ? ಹನುಮ ಜಯಂತಿಗೆ ಮೆರವಣಿಗೆ ಹೋಗೋದು ಎಷ್ಟೋ ವರ್ಷದಿಂದ, ಅದ್ರ ಮುಂಚಿನ ದಿನ ಇವರು ಈದ್ ಮಿಲಾದ್ ಮಾಡಿದಾಗ ಯಾಕೆ ನಿಲ್ಲಿಸ್ಲಿಲ್ಲ ನೋಡಿ? ಇದೇ ಮಾರ್ಗದಲ್ಲಿ ಹೋಗ್ಬೇಕಂತ ಹೇಳಿದ್ದಾರೆ. ಹಿಂದೂ ವಿರೋಧಿ ಸರ್ಕಾರ ಒಂದು ಕಣ್ಣಿಗೆ ಒಂದು ಕಣ್ಣಿಗೆ ಸುಣ್ಣ ಹಾಕ್ತಾರೆ. ಈ ಸಲ ಪ್ರಜ್ಞಾವಂತ ನಾಗರಿಕರು ಇವರಿಗೆ ಬುದ್ಧಿ ಕಲಿಸ್ಲಿಕ್ಕೆ ಇದ್ದಾರೆ. ನೋಡಿ ನೀವು ಕಾರ್ ಯಾಕೆ ಬ್ಯಾರಿಕೇಡಿಗೆ ಹೋಗಿ ಡಿಕ್ಕಿ ಹೊಡಿತು ಅಂತ ಹೇಳಿ ಅಲ್ರಿ. ನಾನು ಪ್ರಶ್ನೆ ಮುಂದುವರಿಸ್ತೇನೆ, ಚರ್ಚೆನ ಮುಂದುವರಿಸ್ತೇನೆ. ಒಂದು ಪುಟ್ಟ ವಿರಾಮದ ಬಳಿಕ ಇವತ್ತಿನ ಚರ್ಚೆ ಮುಂದುವರಿತದೆ. ಸಾಮರಸ್ಯ ನಡಿಗೆ ಎತ್ತ ಕಡೆಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೊ ಸಾಮರಸ್ಯ ನಡಿಗೆಯನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲೇ ಇವತ್ತು ಬಂದಿರತಕ್ಕಂತಹ ಹೇಳಿಕೆಗಳು ಅಥವಾ ಹರಿಕೃಷ್ಣ ಬಂಟ್ವಾಳರವರು ನೀಡಿದಂತಹ ಹೇಳಿಕೆಗಳು, ಈಗ ಆಗ್ತಾ ಇರುವಂತಹ ಗಲಭೆಗಳು, ಎಲ್ಲ ವಿಚಾರಗಳ ಸುತ್ತ ನಾವು ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ. ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ತಮಗಿಬ್ಬರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಗೀತಾಂಜಲಿ ಸುವರ್ಣರವರಲ್ಲಿ ಬ್ರೇಕ್ನ ಮೊದಲಿಗೂ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ಮತ್ತೊಮ್ಮೆ ತಮ್ಮ ಹತ್ರ ಕೇಳ್ತಾ ಇದ್ದೇನೆ. ಕಾರ್ತಿಕ್ ರಾಜ್ ಪ್ರಕರಣದಲ್ಲಿ ಆದ ಹಾಗೆಯೇ ಇವತ್ತು ಪ್ರತಿಯೊಂದು ಹೆಣ ಉರುಳಿದಾಗಲೂ ಕೂಡ ಬಿಜೆಪಿ ಒಂದಲ್ಲ ಒಂದು ಹೆಸರನ್ನ ಹೇಳಿಕೊಂಡು ಪ್ರತಿಭಟನೆಗಳನ್ನ ಅಥವಾ ಗಲಭೆಯನ್ನು ಎಬ್ಬಿಸುವಂತ, ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ತದೆ. ಅದಾದ ಬಳಿಕ ಇಲ್ಲ ಅಂತ ಗೊತ್ತಾದ್ರೆ ಸುಮ್ಮನಿರ್ತದೆ. ಕಾರ್ತಿಕ್ ರಾಜ್ ಪ್ರಕರಣದಲ್ಲಿ ಆದ ಹಾಗೆ ಉಂಟು ಅಂತಾದ್ರೆ ಅದೇ ವಿಚಾರವನ್ನ ಬಂಡವಾಳವನ್ನಾಗಿ ಮಾಡ್ಕೊಳ್ತದೆ. ಕಾರ್ತಿಕ್ ರಾಜ್ರ ಪ್ರಕರಣ ಈಗ ಏನ್ ಹೇಳಿದ್ರು, ಕೊಲೆ ಪ್ರಕರಣ ಎಲ್ಲಿ ನಡೆದ್ರು ಬಿಜೆಪಿ ಅದರ ಬಗ್ಗೆ ಹೋರಾಟ ಮಾಡ್ತದೆ, ಖಂಡಿತವಾಗಿಯೂ ಮಾಡ್ತದೆ. ಯಾಕಂದ್ರೆ ಈಗ ಹೋರಾಟ ಮಾಡಿದ್ರಿಂದ ಶರತ್ ಮಡಿವಾಳ ಏನ್ ಸತ್ತಿದ್ದಾನೆ, ಅವನ ಕೆಲವರು ಅವನನ್ನು ಹತ್ಯೆ ಮಾಡಿದ್ದಾರೆ, ಅವರ ಹೆಸರು ಬಂದಿದೆ, ಅವರನ್ನು ಹಿಡಿದಿದ್ದಾರೆ. ನಾವು ಹೋರಾಟ ಮಾಡಿದ್ರೆ ಅವನನ್ನು ಅಲ್ಲೇ ಅದೊಂದು ನಾಯಿ ಸತ್ತಾಗೆ ಅಲ್ವಾ? ಕಾರ್ತಿಕ್ ರಾಜ್ರ ಬಗ್ಗೆ ಹೇಳೋದಾದ್ರೆ ಈಗ ಅದು ಸಮಸ್ಯೆ ಏನೋ ಅವ್ರ ಮನೆಯವರೇ ಮಾಡಿದ್ರು. ಬೇಕಾದಷ್ಟು ಹೇಳಿದ್ರು, ಶೋಭಕರೆಲ್ಲ ಕೂಡ ಹೋಗಿದ್ರು. ಅದನ್ನು ರಾಜಕೀಯ ಮಾಡಿ ಒಡೆದಾಡುವ ರೀತಿ ಮಾಡ್ತಾರೆ ಅಲ್ವಾ? ಕೊಲೆ ಮಾಡಿದ್ರು ಯಾರಂತ ಗೊತ್ತಾದ್ಮೇಲೆ ನಾವ್ ಯಾಕೆ ಧ್ವನಿ ಎತ್ತಬೇಕು? ಗೊತ್ತಾಗುವವರೆಗೂ ಧ್ವನಿ ಎತ್ತಲಿಲ್ಲ. ಹಿಂದೂಗಳು ತೊಂದರೆ ಇಲ್ಲ, ಅದು ಬೇರೆಯವ್ರ ಕೊಂದ್ರೆ ಮಾತ್ರ.
ಅಶ್ರಫ್ನ ಕೊಲೆ ಆದಾಗ ಅದನ್ನು ಯಾರು ಹಿಡಿದಿದ್ದಾರೆ ಅಂತ ಇವ್ರಿಗೆ ಅಷ್ಟು ಬೇಗ ಹಿಡಿಲಿಕ್ಕೆ ಆಯ್ತು. ಯಾಕೆ? ಹಿಂದೂ ಯುವಕರನ್ನು ಕೊಂದಾಗ ಇವರಿಗೆ ಹಿಡಿಲಿಕ್ಕೆ ಆಗೋದಿಲ್ವಾ ಇವರಿಗೆ? ಇದು ಏನಿಲ್ಲ, ಪ್ರಕರಣವನ್ನು ಕೂಡ ಬೇಧಿಸಿದ್ದಾರೆ. ಏನೋ ಒಂದು ತರ ಬೇಧಿಸಿದ್ದಾರೆ. ನಂತರ ನಾವು ಮಾತಾಡಿದೇವಾ ಇಲ್ಲ ಅಲ್ವಾ? ಸೇಮ್ ಕ್ವಶನ್ ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಏನು ಮಾಡ್ತಾ ಇದೆ, ಏನ್ ಇಲ್ಲಿ ಎರಡೂ ಪಕ್ಷಗಳಿಗೆ ಏನ್ ಬರೆದು ಕೊಟ್ಟಿದ್ದಾರೆ, ಹಿಂದೂಗಳು ಅವರಿಗೆ ಸೀಮಿತ ಅಥವಾ ಮುಸಲ್ಮಾನರು ಇವರಿಗೆ ಸೀಮಿತ, ಈ ಹೆಣ ಬಿದ್ರೆ ನಾವು ಧ್ವನಿ ಎತ್ತಬೇಕು, ಅಲ್ಲಿ ಹೆಣ ಬಿದ್ರೆ ಅವ್ರು ಧ್ವನಿ ಎತ್ತಾರೆ ಅಂತ ಹೇಳಿ ಏನ್ ಈ ರೀತಿಯ ಮನಸ್ತಾಪ ಇವತ್ತು ಜನರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಏನ್ ಇವತ್ತು ಎರಡು ಪಕ್ಷಗಳು ಹಿಂದೂಗಳು ಅಂತ ಹೇಳಿದ್ರೆ ಬಿಜೆಪಿಗೆ ಸೀಮಿತ, ಮುಸಲ್ಮಾನರು ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಸೀಮಿತ ಅನ್ನುವ ರೀತಿಯಲ್ಲಿ ಹೊಡೆದಾಡ್ಕೊಳ್ತೀವಿ ಅಲ್ಲ ಅಂತ ಹೇಳಿ. ಅಲ್ಲ ನೋಡಿ, ಇವತ್ತು ಜನರನ್ನ ಹಿಂದೂ ಮುಸ್ಲಿಂ ಅಂತ ಪ್ರತ್ಯೇಕ ಮಾಡಿಕೊಂಡು ಈ ದೇಶ ಹಿಂದೂ ದೇಶ ಅವರಿಗೆ ನಮ್ಮ ತಮ್ಮೊಟ್ಟಿಗೆ ಚರ್ಚೆನ ಮುಂದುವರಿಸ್ತೇನೆ. ಇದೀಗ ನಮ್ಮೊಟ್ಟಿಗೆ ನೇರ ಸಂಪರ್ಕದಲ್ಲಿ ಸ್ವತಃ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವರು ನಮ್ಮೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವರೇ ನಮಸ್ತೆ. ಜೈ ಶ್ರೀರಾಮ್. ನಮಸ್ತೆ. ಶ್ರೀರಾಮ ವಿದ್ಯಾ ಕೇಂದ್ರದ ಕುರಿತಾಗಿ ಹಿಂದಿನಿಂದಲೂ ಕೂಡ ತಾವು ಧ್ವನಿಯನ್ನ ಎತ್ತಿದ್ರಿ, ಅಥವಾ ಯಾಕೆ ಅದಕ್ಕೆ ಅನುದಾನವನ್ನ ಕಡಿತುಕೊಳ್ತು ಅಂತ ಹೇಳಿ ಕೂಡ ತಾವು ಪ್ರಶ್ನೆಯನ್ನ ಮಾಡಿದ್ರಿ. ಇದೀಗ ಹರಿಕೃಷ್ಣ ಬಂಟ್ವಾಳರವರು ಇಲ್ಲ ರಮನಾಥ್ ರೈ ಅವರ ಪತ್ರವನ್ನ ಬರೆದಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ತಾವೇನ್ ಹೇಳ್ತೀರಿ ಎಲ್ಲ ವಿದ್ಯಮಾನದ ಕುರಿತಾಗಿ? ಇದನ್ನು ನಾನು ಮೊದಲೇ 3 ತಿಂಗಳ ಹಿಂದೆನೆ ಹೇಳಿದ್ದೇನೆ. ನನ್ನ ಹತ್ರ ದಾಖಲೆ ಇದೆ ಅಂತಲೂ ಅವತ್ತು ಹೇಳಿದ್ದೇನೆ. ಅವತ್ತು ದಾಖಲೆ ಇದೆ, ಇವತ್ತು ನನ್ನ ಹತ್ರ ದಾಖಲೆ ಇದೆ. ಅದೇ ದಾಖಲೆಯನ್ನು ಇವತ್ತು ಅವರು ತೋರಿಸಿದ್ದಾರೆ. ರಮನಾಥ್ ರೈ ಅವರೇ ನೇರವಾಗಿ ಇದರಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ. ಅಲ್ಲಿಯ ಸಮಿತಿ ಅದು ಕಾಂಗ್ರೆಸ್ನವರೇ ನೇಮಕ ಮಾಡಿದಂತ ಸಮಿತಿ, ಕೊಲ್ಲೂರು ದೇವಸ್ಥಾನದ ಅವರು ಈ ಊಟ ನಿಲ್ಲಿಸುವುದನ್ನು ವಿರೋಧ ಮಾಡಿದ್ದಾರೆ. ಅಲ್ಲಿಯ ಶಾಸಕರು, ಅವರು ಕಾಂಗ್ರೆಸ್ನ ಶಾಸಕರು, ಅವರು ಇದನ್ನು ಒಪ್ಕೊಳ್ಳಿಲ್ಲ. ಮೂರನೇದ್ದು ಅಲ್ಲಿ ಒಬ್ಬರು ಉಸ್ತುವಾರಿ ಮಂತ್ರಿ ಆ ಜಿಲ್ಲೆಗಿದ್ದಾರೆ. ಆ ಉಸ್ತುವಾರಿ ಮಂತ್ರಿ ತಿರುಗಿ ಕೇಳಲಿಲ್ಲ. ಇವರೇ ಅದರಲ್ಲಿ ಹಸ್ತಕ್ಷೇಪ ಮಾಡ್ಲಿಕ್ಕೆ ಏನು ಭಾರಿ ದೊಡ್ಡ ಇವರ ಇದೇನಿದೆ, ಯಾಕೆ ಹೋಗ್ಬೇಕು ಇವರು, ಯಾಕೆ ಹಸ್ತಕ್ಷೇಪ ಮಾಡಬೇಕು? ಸೊ ಯಾಕೆ ಹಸ್ತಕ್ಷೇಪವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಎಲ್ಲೋ ಒಂದು ಕಡೆ ಕಲ್ಲಡ್ಕ ಪ್ರಭಾಕರ್ ಭಟ್ರೆ, ನಾನು ತಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಈಗಾಗಲೇ ಕರಾವಳಿ ಭಾಗದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ಮೇಸ್ತಾರ ಪ್ರಕರಣದಲ್ಲಿ ಅವರ ಸಾವನ್ನ ಹತ್ಯೆ ಅಂತ ಹೇಳಿ ಕೆಲವರು ಅನುಮಾನಾಸ್ಪದವಾಗಿ ನೋಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ವಿಚಾರವನ್ನು ಕೂಡ ಹೈಲೈಟ್ ಮಾಡಿದ್ರೆ ಮತ್ತಷ್ಟು ವಾತಾವರಣವನ್ನ ಹದಗೆಡಿಸಿದಾಗೆ ತಮ್ಗೆ ಅನ್ಸುದಿಲ್ವಾ? ಅಲ್ಲ ರೀ, ಇದಕ್ಕೆ ಏನ್ ಸಂಬಂಧ? ಅದು ಬೇರೆನೆ, ಇದು ಬೇರೆನೆ. ಇದಿಲ್ಲಿ 3,500 ಮಕ್ಕಳಿಗೆ ಅನ್ನವನ್ನು ನಿಲ್ಲಿಸುವಂತ ಒಂದು ರಾಜಕೀಯ ದ್ವೇಷದ ಒಂದು ಕಾರ್ಯಕ್ರಮ ನಡೀತಾ ಇರುವಂತದ್ದು. ಇದಕ್ಕೂ ಅದಕ್ಕೆ ಏನು ಸಂಬಂಧ ಇಲ್ಲ, ಅದು ಬೇರೆನೆ. ಸೊ ಅದು ಬೇರೆ. ಅಲ್ಲೇ ಅವರು ಯಾವುದೋ ಒಂದು ಹತ್ಯೆ ಇದನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಜನ ಹೋರಾಟ ಮಾಡ್ತಾ ಇದ್ದಾರೆ, ವಿರೋಧ ಮಾಡ್ತಾ ಇದ್ದಾರೆ. ಅದನ್ನು ತನಿಖೆ ಆಗ್ಬೇಕು ಅಂತ ಅವರು ಆಗ್ರಹ ಮಾಡ್ತಾ ಇದ್ದಾರೆ. ಅದನ್ನು ಕೊಲೆ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯ ಹೀಗೆ ಪತ್ರಿಕೆಯಲ್ಲಿ ನೋಡಿದಾಗ, ನಿಮ್ಮ ಟಿವಿ ಮಾಧ್ಯಮದಲ್ಲಿ ನೋಡಿದಾಗ ಅದು ಕೊಲೆ ಅಂತ ಅನಿಸುವ ರೀತಿಯಲ್ಲಿದೆ. ಅವನು ಮೇಸ್ತ ಅಂತ ಹೇಳುವಂತ ಜನಾಂಗಕ್ಕೆ ಸೇರಿದವನು. ಅವನಿಗೆ ಈಜಲಿಕ್ಕೆ ಗೊತ್ತಿಲ್ಲದ ಸಾಧ್ಯತೆನೇ ಇಲ್ಲ, ಈಜಲಿಕ್ಕೆ ಗೊತ್ತಿಲ್ಲದಿರುವಂತದ್ದು. ಅದಕ್ಕೋಸ್ಕರ ಅವನೇನೋ ನೀರಿನಲ್ಲಿ ಮುಳುಗಿ ಸತ್ತ ಅಂತ ಹೇಳುವಂತದ್ದಿಲ್ಲ. ಅವನ ಮುಖಕ್ಕೆಲ್ಲ ಟಾರ್ ಹಾಕಿದ ಹಾಗೆ ಕಾಣ್ತಾ ಇದೆ. ಈಗ ನಾನು ಮರಳಿ ಬಂಟ್ವಾಳದ ವಿಚಾರಕ್ಕೆ ಬರ್ತೇನೆ. ಈ ಹಿಂದೆ ಶರತ್ ಮಡಿವಾಳರ ಪ್ರಕರಣ ಆಗಿತ್ತು, ಅಥವಾ ಕಲ್ಲಡ್ಕ ಶಾಲೆಯ ವಿಚಾರದಲ್ಲಿ ಕೂಡ ಗಲಾಟೆಗಳಾಗಿತ್ತು. ಸ್ಪಂದನ ವಾಹಿನಿ ಕೂಡ ವರದಿಯನ್ನು ಬಿತ್ತರಿಸಿದ್ವಿ. ಪ್ರಭಾಕರ್ ಭಟ್ರೆ, ಇವತ್ತು ನಿನ್ನೆ ದಿನ ಅವರು ಸಾಮರಸ್ಯ ನಡಿಗೆಯನ್ನ ಮಾಡಿರುವಂತದ್ದು ರಮನಾಥ್ ರೈ ಅವರು. ಈ ಕುರಿತಾಗಿ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಲ್ರಿ, ಈಗ ಸಾಮರಸ್ಯ ಯಾಕೆ ನೆನಪಾಗಿರೋದು ಅವರಿಗೆ? ಅವತ್ತು ಕಲ್ಲಡ್ಕ ಗಲಾಟೆ ಆದಾಗ ಬರ್ಬೋದಕ್ಕಿತ್ತಲ್ಲ ಅವರು. ಕಲ್ಲಡ್ಕ ಗಲಾಟೆ ಆದಾಗ ಅವ್ರು ಬರ್ಲೇ ಇಲ್ಲ. ಸಾಮರಸ್ಯ ನೆನಪಾಗ್ಲಿಲ್ಲ, ಸದ್ಭಾವನೆ ಇಲ್ಲ. ಶರತ್ ಮಡಿವಾಳನ ಹತ್ಯೆ ಆಗಿದೆ. ಅವರು 10 ದಿನದ ನಂತರ ಅವ್ರಿಗೆ ಹೋಗಿದ್ದು ಸೌಹಾರ್ದತೆಯ ಒಂದು ರೂಪವದು. ಅದಾದ್ಮೇಲೆ ನೆನಪಾಗುದು ಅವರಿಗೆ. ಎಲ್ಲಿದ್ದಾರೆ ಅವರು? ಸಾಮರಸ್ಯ ಈಗ ನಾಟಕ ಮಾಡ್ತಾ ಇದ್ದಾರೆ. ಚುನಾವಣೆ ಹತ್ರ ಬಂದು 100 ಜನರನ್ನು ಸೇರಿಸಿಕೊಂಡು ಒಂದು ಸಾಮರಸ್ಯ ನಡಿಗೆ ಅಂತ ಮಾಡ್ತಾರೆ. ನಡೀಲಿಲ್ಲ ಪಾಪ, ಅವರು ನಡೀಲಿಕ್ಕೂ ಸಾಧ್ಯನೇ ಇಲ್ಲ ಅವರಿಂದ. ಅಲ್ಲ, ಈ ಶಾಲೆಯ ವಿಚಾರವೂ ಕೂಡ ಚುನಾವಣೆ ಗಿಮಿಕ್ ಅಂತ ತಾವು ಹೇಳ್ತೀರಾ? ಚುನಾವಣೆ ಗಿಮಿಕು. ಇವತ್ತು ರಮನಾಥ್ ರೈ ಅವರು ಹೇಳ್ತಾ ಇದ್ದಾರೆ, ಇವತ್ತು ಸಾರ್ವಜನಿಕ ಹಿತದೃಷ್ಟಿ ಅಥವಾ ಅನುದಾನ ಈ ಶಾಲೆಗೆ ಬರ್ತಾ ಇದೆ, ಅನುದಾನ ಬರುವಂತ ಶಾಲೆಗೆ ಸರ್ಕಾರದ ಹಣ ಯಾಕೆ ವಿಯೋಗಿಸಬೇಕು ಅನ್ನುವ ಕಾರಣಕ್ಕಾಗಿ ಈ ರೀತಿ ನಿರ್ಧಾರಗಳನ್ನ ಸರ್ಕಾರ ತೆಗೆದುಕೊಂಡು ಇರಬಹುದು ಅನ್ನುವಂತ ಧ್ವನಿ ಕಾಂಗ್ರೆಸ್ ವಲಯದಿಂದ ವ್ಯಕ್ತವಾಗ್ತಾ ಇದೆ. ಅಲ್ಲ ರೀ, 4.5 ವರ್ಷದಿಂದ ಏನ್ ಮಾಡ್ತಾ ಇದ್ರು? ನಿದ್ರೆ ಮಾಡ್ತಾ ಇದ್ರು ಅವರು. 4.5 ವರ್ಷದಿಂದ ಇದು 10 ವರ್ಷದಿಂದ ಬರ್ತಾ ಇದೆ. ಇದು 4.5 ವರ್ಷ ಇವರು ಸರ್ಕಾರನೇ ಇದೆ. 4 ವರ್ಷ ಕೊಡ್ತಾ ಇದ್ದಿಲ್ಲ. ಕೊನೆಯ ಒಂದು 6-7 ತಿಂಗಳಲ್ಲಿ ಅವರಿಗೆ ನೆನಪು ಬಂತು. ಅದು ರಾಜಕೀಯ ಕಾರಣಕ್ಕಲ್ವಾ? ಯಾರನ್ನ ಮೆಚ್ಚಿಸ್ಲಿಕ್ಕೆ ಹೋಗಿ ಇಲ್ಲಿ ಇರುವಂತ ಅವರ ಗುರುಗಳು ಸಿದ್ದರಾಮಯ್ಯ ಮಂತ್ರ ಜಪಿಸ್ತಾ ಇದ್ದಾರಲ್ಲ, ಅಹಿಂದ ಅಂತ 94% ಮಕ್ಕಳು ಅಹಿಂದ ಮಕ್ಕಳೇ ಇರುವುದಿಲ್ಲಿ. 3 ವರ್ಷದಿಂದ 17 ವರ್ಷ ಇರುವಂತಹ ಸಣ್ಣ ಪುಟ್ಟ ಮಕ್ಕಳು ಹೊಟ್ಟೆಗೆ ಇವರು ಕಲ್ಲು ಹಾಕ್ಲಿಕ್ಕೆ ಯಾಕೆ ಹೊರಡ್ತಾರೆ?
ಈಗ ಅದನ್ನೇನೋ ರಾಜಕೀಯಗೊಳಿಸಿ ನಾಡು ರಾಜಕೀಯ ಲಾಭ ಪಡೀಲಿಕ್ಕೋಸ್ಕರ ಯಾರನ್ನೋ ಮೆಚ್ಚಿಸಲಿಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತಾ ಇರೋದ ಈ ಎಲ್ಲ ವಿದ್ಯಮಾನಗಳ ಬಗ್ಗೆ ಕಡೆಯದಾಗಿ ತಾವೇನ್ ಹೇಳಿಕ್ ಇಷ್ಟಪಡ್ತೀರಿ? ಅಲ್ಲ, ಇದೆಲ್ಲ ಮೋಸ, ವಂಚನೆ, ಇದು ನಾಟಕ. ಇದು ಈ ಸಾಮರಸ್ಯ ನಡಿಗೆ ನಾಟಕ. ಅವ್ರು ಅವತ್ತು ಬರ್ಲೇ ಇಲ್ಲ ಕಲ್ಲಡಕಕ್ಕೆ. ಆ ಸಂದರ್ಭದಲ್ಲಿ ಅವ್ರು ಬರ್ಬೇಕಾಗಿತ್ತಲ್ಲ, ಅವ್ರು ಬರ್ಲೇ ಇಲ್ಲ. ಅವರು ಅಲ್ಲಿ ಅಶ್ರಫಿನ ಕೊಲೆ ಆಯ್ತು. ಕೊಲೆ ಆದಾಗ ಇವ್ರು ಹೋದಾಗ ಅಲ್ಲಿದ್ದಂತ ಜನ ಇವರಿಗೆ ಬೆನ್ನು ತೋರಿಸಿ ನಿಂತು. ಅಂದ್ರೆ ಅಲ್ಲಿ ಒಂದು ಕನ್ಯಾನದ ಅಂತ ಹೇಳುವಂತಲ್ಲಿ ಜಲೀಲ್ ಪ್ರಕರಣ ಆಗಿದೆ. ಅವರ ತಂದೆ ಉಸ್ಮಾನ್ ಗರೋಪಾಡಿ ಅವ್ರು ಇವರನ್ನೇ ಬೆರಳು ತೋರಿಸಿದ್ದಾರೆ. ಇವರೆದ್ರೆ ಹಿಂದೆ ಇದ್ದಾರೆ. ಯಾಕಂದ್ರೆ ಅವರ ಜನಗಳನ್ನೇ ಅರೆಸ್ಟ್ ಮಾಡ್ಲಿ ಬಿಡ್ಲಿಲ್ಲ, ಯಾರೋ ಹುಡುಗರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳುದನ್ನೆಲ್ಲ ಮಾಡಿದ್ದಾರೆ. ಒಟ್ಟು 4-5 ಕೊಲೆಗಳಾಯ್ತ್ರಿ ಇವರ ಕ್ಷೇತ್ರದಲ್ಲಿ. ಒಬ್ಬ ರಾಜೀನಾಮೆ ಕೊಡ್ಬೇಕು, ನನ್ನಿಂದ ಇದನ್ನು ನಡೆಸಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂತದ್ದು ಹೇಳಿ ರಾಜೀನಾಮೆ ಕೊಟ್ಟು ಈ ಇದರಲ್ಲಿ ಸಾಮರಸ್ಯ ಶಾಂತಿ ನಿರ್ಮಾಣ ಆಗ್ಲಿಕ್ಕೆ ನಾನು ಸಹಕಾರ ಮಾಡ್ತೇನೆ ಅಂತ ಹೇಳಿ ರಾಜೀನಾಮೆ ಕೊಟ್ಟು ಕೂತ್ಕೊಳ್ಬೇಕು ಇವರು. ನಿಜವಾಗಿಯೂ ಶಾಸ್ತ್ರಿಯನ್ನು ಹೇಳ್ತೇವಲ್ಲ, ಒಂದು ರೈಲ್ವೆ ಮಂತ್ರಿ ಆಗಿದ್ದಾಗ ಒಂದು ಆಕ್ಸಿಡೆಂಟ್ ಆದ್ದಕ್ಕೆ ರಾಜೀನಾಮೆ ಕೊಟ್ಟರು ಅವರು. ಅದು ನೈತಿಕ ಒಂದು ಜವಾಬ್ದಾರಿ. ಅದು ಸೊ ನೈತಿಕ ಜವಾಬ್ದಾರಿಯನ್ನ ಇವತ್ತು ಸಚಿವರು ಹೊರಬೇಕಾಗಿದೆ ಅಂತ ತಾವು ಹೇಳ್ತಾ ಇದ್ದೀರಿ. ಸೊ ನಮ್ಮೊಟ್ಟಿಗೆ ನೇರ ಸಂಪರ್ಕಕ್ಕೆ ಬಂದಕ್ಕಾಗಿ ಧನ್ಯವಾದ. ಕೊಲೆಗಳಾಯ್ತಲ್ಲ ಇವರ ತಾಲೂಕಿಗೆ, ಇವರ ಕ್ಷೇತ್ರದೊಳಗೆ 4-5 ಕೊಲೆಗಳಾಯ್ತಲ್ಲ, ಇಷ್ಟು ದೊಡ್ಡ ಗಲಾಟೆ ಆಯ್ತಲ್ಲ. 2 ತಿಂಗಳು 144 ಸೆಕ್ಷನ್ ಇವತ್ತಿನದೇ ಇತಿಹಾಸದಲ್ಲಿ ಆಗದಂತ ಸಂಗತಿ ನಡೀತಲ್ಲ. ಸಾವಿರಾರು ಪೊಲೀಸರಂತಂದು ಅವರಿಗೆ ಊಟ ಇಲ್ಲದೆ ತಿಂಡಿ ಇಲ್ಲದೆ ಇರುವ ಹಾಗೆ ಮಾಡಿದ್ರಲ್ಲ ಇವರು. ಆ ಒಣ ಬಿಸಿಲಿನಲ್ಲಿ ಇರುವ ಹಾಗೆ, ಮಳೆಯಲ್ಲಿ ಇರುವ ಹಾಗೆ ಮಾಡಿದ್ರಲ್ಲ ಇವರು. ಏನ್ರಿ ಇದು? ಇದೊಂದು ಆಡಳಿತ ಮಾಡುವಂತ ಕ್ರಮನ ಇದು? ನಮ್ಮೊಟ್ಟಿಗೆ ನೇರ ಸಂಪರ್ಕಕ್ಕೆ ಬಂದಕ್ಕಾಗಿ ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಜನಾರ್ದನ್ ಭಂಡಾರ್ಕರ್ ಅವರಲ್ಲೇ ಬಹುಶಃ ಕಲ್ಲಡ್ಕ ಪ್ರಭಾಕರ್ ಭಟ್ರು ಇದೀಗ ಸ್ವತಃ ಅವರಾಗೆ ಸ್ಪಂದನ ವಾಹಿನಿಯೊಂದಿಗೆ ಅವರ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರು. ಇದರ ಬಗ್ಗೆ ತಾವೇನ್ ಏನು ಹೇಳ್ತೀರಿ? ನೋಡಿ, ಈಗಾಗಲೇ ರಮನಾಥ್ ರೈ ಅವರು ಎಲ್ಲಿಗಿದ್ರು ಅಥವಾ ಸರ್ಕಾರ 4 ವರ್ಷಗಳ ಕಾಲ ಎಲ್ಲಿತ್ತು? ಈಗಾಗಲೇ ಅದ್ರ ಬಗ್ಗೆ ಸುರಿಗೆ ಮಾತನಾಡಿದ್ದೇನೆ. ಅದನ್ನೇ ಪುನಃ ಹೇಳಲಿಕ್ಕೆ ನಾನು ಬಯಸುವುದಿಲ್ಲ. ಅದು ಅವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಕೂಡ ಹಿಂದೆ ಕೂಡ ಪ್ರಾರಂಭದಲ್ಲಿ ಕೊಟ್ಟಿದ್ದೇನೆ. ಪುನಃ ಅದನ್ನು ಚರ್ಚಾರಣೆ ಮಾಡಲಿಕ್ಕೆ ನಾನು ಹೋಗುದಿಲ್ಲ. ಹಾಗಾದ್ರೆ ಅವರು ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳಿದ್ರು. ಜಲೀಲ್ ಹತ್ಯೆ ಪ್ರಕರಣದಲ್ಲಿ ಅಥವಾ ಜಲೀಲ್ ಅವರ ಪ್ರಕರಣದಲ್ಲಿ ಕಾಂಗ್ರೆಸ್ನವರನ್ನೇ ಆ ಮನೆಯವರೇ ವಿರೋಧವನ್ನ ವ್ಯಕ್ತಪಡಿಸಿದ್ರು, ನೀವು ಬರಬೇಡಿ ಇಲ್ಲಿ ಅಂತ ಹೇಳಿ ಓಡಿಸಿದ್ರು. ಇದೀಗ ಅವರೇ ಸಹ ಈ ಒಂದು ಜಾತವನ್ನ ಮಾಡುವಂತ ಸರಿ ಅಂತ ಇವರು ಹೇಳ್ತಾರೆ. ಹಾಗೆ ಹೇಳ್ತಾರಲ್ಲ ಇವರು. ಈಗ ಅದಕ್ಕೆ ಅವರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಎಲ್ಲವೂ ಮಾತಾಡ್ತಾರೆ. ಅದ್ರ ಬಗ್ಗೆ ನಾನು ಮಾತಾಡಿ ಹೋಗುದಿಲ್ಲ. ಇವತ್ತು ನೋಟ್ ಅಮಾನ್ಯ ನಿಷೇಧ ಆಗಿದೆ. GST ಬಳಿಕ ಜನಸಾಮಾನ್ಯನ ಬದುಕು ಮೂರ ಬಟ್ಟೆ ಆಗಿದೆ. ವ್ಯಾಪಾರ ಕುಸಿದೆ, ಅರ್ಥವ್ಯವಸ್ಥೆ ಏರುಪೇರಾಗಿದೆ. ಇಂಥ ಸಮಯದಲ್ಲಿ ಕೋಮು ಗಲಭೆಗಳನ್ನ ಎಬ್ಬಿಸುವುದೆಂದರೆ ಜನರ ಗಾಯದ ಮೇಲೆ ಬರೆ ಎಳೆದಂತೆ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಕೋಮು ಗಲಭೆಗಳ ಮೂಲಕ ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರ್ತಾ ಅಂತ ಹೇಳಿದ್ರೆ ಅದು ಖಂಡಿತ ಮೂರ್ಖತನ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಜನರಿಗೆ ಬೇಕಾಗಿರೋದು ನೆಮ್ಮದಿ, ಶಾಂತಿ, ಗಲಭೆ ಅಲ್ಲ. ನೆಮ್ಮದಿ ಮತ್ತೆ ಶಾಂತಿ ಜನರಿಗೆ ಬೇಕಾದದು. ಈ ರೀತಿ ಮಾಡಿದ್ರೆ ಖಂಡಿತ ಈ ನಾಶ ನಷ್ಟದಿಂದ ಜನರು ಬಿಜೆಪಿಯಿಂದ ಇನ್ನಷ್ಟು ದೂರ ಹೋಗ್ತಾರೆ ವಿನಃ ಹತ್ತಿರ ಬರ್ತಾರೆ ಅಂತ ಹೇಳಿದ್ರೆ ಇದು ಕನಸು. ಇದು ಮತಪೆಟ್ಟಿಗೆಯಲ್ಲಿ ಗೊತ್ತಾಗಲಿಕ್ಕಿದೆ ಅಂತ ಹೇಳಿ ಬಿಜೆಪಿ ಅವರು ಮಾಡಿದ್ರೆ ಗೆಲ್ಲಬಹುದು ಅಂತ ತಮ್ಗೆ ಅನ್ಸುತ್ತೆ? ಅವ್ರು ಹೇಳೋ ಪ್ರಕಾರ ಸಾಮರಸ್ಯದ ನಡಿಗೆ ಯಾಕಂತ ನಾನು ಹೇಳ್ತೇನೆ ನಿಮ್ಗೆ. ಅಭೂತಪೂರ್ವವಾದಂತಹ ಒಂದು ಹಿಂದೂ ಸಮಾಜೋತ್ಸವವನ್ನು ನಾವು ಮಾಡಿದೆವು. ಇದ್ರಲ್ಲೇನು ಕಾಂಗ್ರೆಸ್ ಬಿಜೆಪಿ ಅಂತ ಏನೂ ಇರಲಿಲ್ಲ. ಎಲ್ಲ ಹಿಂದೂ ಯುವಕರು, ಮಹಿಳೆಯರು ಎಲ್ಲ ಸೇರಿಬಿಟ್ಟು ಒಂದು ಜನಜಾಗೃತಿಯ ಸ್ವಾಮೀಜಿಯವರನ್ನೆಲ್ಲ ಸೇರಿಸ್ಕೊಂಡು ಒಂದು ಬಹಳ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಮಾಡಿದೆವು. ನೀವು ಮಾಡಿದ್ರಿ? ಬಿಜೆಪಿಯವರಲ್ಲ, ಹಿಂದೂಗಳು. ಅವಾಗ ಯಾವುದೇ ಒಂದು ಕಾಂಗ್ರೆಸ್ನ ನಾಯಕರಿಗೆ ಒಂದೇ ಒಂದು ಅದರ ಬಗ್ಗೆ ಒಂದು ಮಾತನಾಡುವಂತಹ ಒಂದು ಇದೇ ಇರಲಿಲ್ಲ. ಅದಕ್ಕೋಸ್ಕರ ಈ ಒಂದು ಸಾಮರಸ್ಯದ ನಡಿಗೆ, ಈ ಒಂದು ಲಕ್ಷಾಂತರ ಜನರ ಒಂದು ಕೌಂಟರ್ ಆಗಿ ಸಾಮರಸ್ಯ ನಡಿಗೆ. ಹಾಗಾದ್ರೆ ನೀವು ಅಷ್ಟು ದೊಡ್ಡ ಧರ್ಮ ಸಂಸತ್ತನ್ನ ಹಿಂದೂ ಸಮಾವೇಶನ ಮಾಡಿ ಸಾಮರಸ್ಯ ನಡಿಗೆ ಅನ್ನುವಂತ ಪುಟ್ಟ ಹಿಂದೂ ಸಮಾಜ ಎದ್ದಿದೆ ಅಂತ ಗೊತ್ತಾದ ಕೂಡಲೇ ನಾವು ಎಲ್ಲ ಒಂದೇ ಅಂತ ತೋರಿಸ್ಕೊಳ್ಳಿಕ್ಕೆ ದೇಶದ ಪ್ರಧಾನಿಯವರು ಯಾವತ್ತೂ ಒಂದು ಹಿಂದೂ ಮುಸ್ಲಿಂ ಅಂತ ತೋರಿಸ್ಲಿಲ್ಲ, ನಾವು ತೋರಿಸ್ತಾ ಇಲ್ಲ. ಬಿಜೆಪಿಯವರು ಏನು ಹಿಂದೂ ಮುಸ್ಲಿಂ ಅಂತ ಮಾಡ್ತಾ ಇಲ್ಲ. ಎಲ್ಲಾ ತರದ ಯೋಜನೆಗಳನ್ನು ಎಲ್ಲರಿಗೂ, ಈಗ ತ್ರಿವಳಿ ತಲಾಖ್ ಇರ್ಲಿ, ಶಾದಿ ಶುಗುನ್ ಇರ್ಲಿ, ಎಲ್ಲ ತರದ ಯೋಜನೆಗಳನ್ನು ಎಲ್ಲರಿಗೆ ಕೊಟ್ಟಿದ್ದಾರೆ. ಇನ್ನು ನಾನು ಹೇಳ್ತೇನೆ ಏನಂದ್ರೆ, ನಾವು ಯಾವತ್ತೂ ಮುಸ್ಲಿಂ ಬಾಂಧವರನ್ನು ನಾವು ದೂರೋದಿಲ್ಲ. ಯಾಕಂದ್ರೆ ಮಾಡಿದ್ರೆ ಅದು ಮುಸ್ಲಿಮರ ಮಾಡೋಣ. ನಾನು ಕಡೆಯ ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಬ್ರಹ್ಮಾವರದಿಂದ. ಬ್ರಹ್ಮಾವರದಿಂದ
ಅಬ್ದುಲ್ ಖಾದರ್ ಅಂತ. ಹೇಳಿ ಹೇಳಿ ಅಬ್ದುಲ್ ಖಾದರ್ ಅವರೇ, ತಾವೇನ್ ಹೇಳ್ತೀರಿ ಇವೆಲ್ಲ ವಿಚಾರಗಳ ಕುರಿತು? ಗೀತಾಂಜಲಿ ಮೇಡಮ್ ಅವರು ಈಗ ಅಲ್ಲಿ ಗಲಾಟೆ ಇಲ್ಲಿ ಗಲಾಟೆ ಅಲ್ಲಿ ಸತ್ತೋದ್ರಂತ ಬಿಜೆಪಿ ಅವರು ಹೋಗ್ತಾ ಇದಾರೆ ಸರ್. ನಮ್ಮ ಬ್ರಹ್ಮವರದ ರೋಡ್ ಆಕ್ಸಿಡೆಂಟ್ ಆಗಿ ಇಷ್ಟು ಜನ ಸತ್ತೋದ್ರು, ಅವಾಗ ಇವ್ರು ಯಾಕೆ ಬಂದಿಲ್ಲ ಶೋಭಾ ಮೇಡಮ್ ನವರು? ನಾವಿರೋದೇ ರೋಡ್ ಅಲ್ಲಿ. ಈಗ ತಾನೇ ಒಂದು ಆಕ್ಸಿಡೆಂಟ್ ಆಗಿತ್ತು, ಪೋಸ್ಟ್ ಮಾರ್ಟಮ್ ಮಾಡಿ ಮನೆ ತಗೊಂಡೋಗಿ. ಶೋಭಾ ಕರಂದ್ಲಾಜೆ ಅವರು ಯಾಕೆ ಬರ್ಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವರಿಗೆ ರಾಜ್ಯದ ಅನೇಕ ಜವಾಬ್ದಾರಿಗಳಿವೆ. ರಾಜಕೀಯ ಮಾಡ್ಬೇಕಲ್ವಾ? ಅವರೊಂದು ರಾಜ್ಯದ ಪ್ರತಿನಿಧಿ, ರಾಜಕೀಯ ಮಾಡ್ಬೇಕಲ್ವಾ? ನಿಮ್ಮಂತವರಿಗೆ ಹೋಗ್ಬೇಕಲ್ವಾ? ನಿಮ್ಮಂತವರಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಅವರೇ ರಾಜಕೀಯ ಮಾಡ್ಬೇಕು. ಓಟಿಗೋಸ್ಕರ ಎಲ್ಲೆಲ್ಲ ಗಲಾಟೆ ಅಲ್ಲಿ ಓಡ್ತಾ ಇದಾರೆ ಅವರು. ನಿನ್ನೆ ಸಮೇತ ಡ್ರೈನೇಜ್ ಸರಿಯಾಗಿಲ್ಲ, ಒಬ್ರು ಕಾಲ್ ಮುರ್ಕೊಂಡ್ರು. ಇಂಜಿನಿಯರಿಗೆ ಫೋನ್ ಮಾಡಿದ್ರೆ ಇಂಜಿನಿಯರ್ ಫೋನ್ ಎತ್ತುತ್ತಾ ಇಲ್ಲ. ಯಾರಿಗೆ ಹೇಳ್ತೀರಿ ಹೇಳಿ, ನಾವ್ ಏನ್ ಮಾಡ್ತೀವಿ ಅಂತ ಹೇಳಿ. ಒಟ್ಟಾರೆಯಾಗಿ ಅವರ ಮಾತಿನ ಭಾವದಲ್ಲಿ ಇರುವಂತಹದ್ದು ಇವತ್ತು ರೋಡ್ ಆಕ್ಸಿಡೆಂಟ್ ಗಳಾಗ್ತಾ ಇವೆ ಅಥವಾ ಗಮನ ಹರಿಸಬೇಕಾಗಿರ್ತಕ್ಕಂಥ ಅನೇಕ ವಿಚಾರಗಳಿವೆ. ಇವೆಲ್ಲ ವಿಚಾರವನ್ನ ಬಿಟ್ಟು ಕೇವಲ ಕೋಮು ವಿಚಾರವನ್ನ ಮಾತ್ರ ಹೈಲೈಟ್ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಅವ್ರು ಕೇಳ್ತಾ ಇದ್ದಾರೆ. ಜನಾರ್ದನ್ ಭಂಡಾರ್ಕರ್ ಅವರ ಕಾರ್ಯಕ್ರಮದ ಕಡೆಯಲ್ಲಿ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ ಹೇಳಿದಲ್ಲ, ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತೇನೆ, ದಯವಿಟ್ಟು ಕರಾವಳಿ ಭಾಗ ಅಲ್ಲ, ಇಡೀ ಕರ್ನಾಟಕದ ಶಾಂತಿಯನ್ನು ಕಾಪಾಡಿಕೊಡ್ಲಿಕ್ಕೆ ಜನ ಸಹಕಾರ ಕೊಡಬೇಕು. ಯಾವುದೇ ಒಂದು ಘಟನೆಗಳು ನಡೀಬಹುದು, ಆ ಘಟನೆ ನಡೆದುಕೊಳ್ಳಿ ಅದಕ್ಕೆ ಪುಂಖಾನುಪುಂಖ ಸುಳ್ಳು ಸುದ್ದಿಗಳನ್ನು, ಹಸಿ ಹಸಿ ಸುಳ್ಳು ಸುದ್ದಿಗಳನ್ನು ವಾಟ್ಸಾಪ್ ಮೂಲಕ SMS ಮೂಲಕ ಜನ ಕಳಿಸ್ತಾರೆ. ಇದನ್ನು ದಯವಿಟ್ಟು ತಾವು ಪರಾಮರ್ಶಿಸಬೇಕು, ಇದು ಸತ್ಯವಂತ ನೋಡಬೇಕು, ನೋಡಿ ಮತ್ತೆ ಅದಕ್ಕೆ ನೀವು ಸ್ಪಂದಿಸಬೇಕಂತ ದಯವಿಟ್ಟು ಎಲ್ಲರ ಹತ್ರ ಕೂಡ ಕೈ ಮುಗಿದು ಬೇಡ್ಕೊಳ್ತೇನೆ. ಈ ದೇಶದ ಈ ರಾಜ್ಯದ ಶಾಂತಿಯನ್ನು ಕಾಪಾಡಿಕೊಳ್ಳಿ ದಯವಿಟ್ಟು. ಈ ದೇಶದಲ್ಲಿ 1992 ನಂತರ ಇವತ್ತು ಕೋಮು ದ್ವೇಷ, ಅದೇ ರೀತಿ ಭಯೋತ್ಪಾದನೆ ಯಾವಾಗ ಕಾಶ್ಮೀರಕ್ಕೆ ಮಾತ್ರ ಸೀಮಿತ ಇತ್ತು, ಅದು ಇಡೀ ದೇಶಕ್ಕೆ ಪಸರಿಸಿತು. ಆದ್ರಿಂದ ದಯವಿಟ್ಟು ಇದನ್ನ ನಿಲ್ಲಿಸಲಿಕ್ಕೆ ನಿರ್ಲಕ್ಷ್ಯ ಮಾಡುವುದೇ ಇಂತಹ ಬುದ್ಧಿ ಕಾಂಗ್ರೆಸ್ನ ಎಲ್ಲ ಮುಖಂಡರಿಗೂ ಕೂಡ ಬರಲಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ನಾನು ಬಿಜೆಪಿಯಲ್ಲಿ ಗೀತಾಂಜಲಿ ಸುವರ್ಣರವರಲ್ಲಿ ಕಡೆಯದಾಗಿ ಎಲ್ಲ ವಿಚಾರಗಳ ಕುರಿತಾಗಿ ತಾವೇನು ಹೇಳ್ತೀರಿ? ನಾನು ಹೇಳೋದಿಷ್ಟೇ, ದಯವಿಟ್ಟು ಸರ್ಕಾರ ಇದೆ ಅಂತ ಕೋಮು ಗಲಭೆಯನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಖಂಡಿತವಾಗಿಯೂ ಈ ಸರ್ಕಾರ ನಾಳೆ ಏನ್ ಮಾಡ್ತಾ ಇದೆ ಅಂದ್ರೆ ನಿಮ್ಮನ್ನು ಮುಂದಕ್ಕೆ ತಳ್ತದೆ ಮತ್ತೆ ಹಿಂದೆ ಚಂದ ನೋಡ್ತಾ ಇರ್ತದೆ. ಆದ್ರಿಂದ ದಯವಿಟ್ಟು ಹೇಳೋದು, ಹಿಂದೂ ಬಾಂಧವರಾಗ್ಲಿ ಮುಸ್ಲಿಂ ಬಾಂಧವರಾಗ್ಲಿ ಒಗ್ಗಟ್ಟಿನಲ್ಲಿ ಇದ್ದಾರೆ, ಆದ್ರೆ ಇದನ್ನು ಸರ್ಕಾರ ಮಾತ್ರ ಬೆಂಕಿ ಕೊಟ್ಟು ಚಂದ ನೋಡ್ತಾ ಇದೆ ಅಂತ ನಾನು ಹೇಳ್ತೇನೆ. ಸೊ ಒಟ್ಟಾರೆಯಾಗಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ, ಇದನ್ನು ಮೊದಲು ನಿಲ್ಲಿಸಬೇಕು. ಅಲ್ಲ, ಸಿದ್ದರಾಮಯ್ಯ ಸರ್ಕಾರ ಜನಪರವಾಗಿ ಕೆಲಸ ಮಾಡ್ತಾ ಇದೆ, ಅನ್ನಭಾಗ್ಯ ಯೋಜನೆ 29 ರೂಪಾಯಿ ನಮ್ಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ. ಕಡೆದಾಗಿ ನಾವು ಹೇಳುವಂತದ್ದು